ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ಮಧುರು ಗಣಪತಿ ಶರಾವು ಗಣಪತಿ ಕುಂಭಾಶ್ರೀ ಗಣಪತಿ ಶರಣು ಅಡಿಯಂಗಡಿ ಗಣಪತಿ ಶ್ರೀಗೊಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮಧುರು ಗಣಪತಿ ಶರಾವು ಗಣಪತಿ ಕುಂಭಾಶ್ರೀ ಗಣಪತಿ ಶರಣು ಅಡಿಯಂಗಡಿ ಗಣಪತಿ ಗೊಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಶ್ಯಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ದುಂಬುದ ಕಾರ್ಯಕ್ರಮ ಸ್ವಾಗತ ಪಕ್ಕ ಪ್ರಾಸ್ತಾವಿಕ ಭಾಷಣ ಯೋಗ ಮಂಡಲದ ಅಧ್ಯಕ್ಷರಾಯನ ಹರೀಶ್ ಮುಂಡಲಿ ಮೇರೆಡಿ ವಿಘ್ನ ವಿನಾಶಕಿ ಮಹಾಗಣಪತಿ ದೇವಿಯನ್ನು ಪ್ರಾರ್ಥನೆ ಮಂತು ಸ್ಥಳ ಸಾನ್ನಿಧ್ಯ ನಿಲಯನ ಅಪ್ಪೆ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಿಯನ್ನು ಪ್ರಾರ್ಥನೆ ಮಂತಂದು ಅಂಚಿನಿ ಈಗ ಮಾತೆಲ್ಲ ಕಾಪುನ ಸ್ವಾಮಿ ಕೊರಗತನಿಯನ್ನು ಪ್ರಾರ್ಥನೆ ಮಂತಂದು 300 ಯುವಕ ಮಂಡಲ ರಿಜಿಸ್ಟರ್ ಕುತ್ತಾನ್ಯತ 56ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಬಂದಿಲೆ ಶಿಕ್ಷಣ ಸಂಘಟನೆ ಬೊಕ್ಕ ಸಮಾಜ ಸೇವೆ ಪಂಪಿನ ಮಲ್ಲ ಮೂಜಿ ಉದ್ದೇಶಂದಿ ಒಂದು 1969ನೇ ವರ್ಷಡು ಬಾಡಿಗೆದ ಕಟ್ಟಡು 300 ಯುವಕ ಮಂಡಲ ಸ್ಥಾಪನೆ ಕೇವಲ ಕೆಲವೇ ಜವನಿ ರೀತಿನ ಈ ಸಂಸ್ಥೆ ಆರಂಭಿಗೆ ದಿನೋಡು ಐದು ಬಕ್ಕ ಹಲವಾರು ಯುವಕರನ್ನು ಒಂಜಾತು ಸೇರ್ಪದು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಅಂಚನೆ ಆರ್ಥಿಕವಾಗಿ ಹಲವಾರು ಕಾರ್ಯಕ್ರಮ ಮನ್ಪೆರೆ ಎಂಕ್ಲಿಗೆ ಸಾಧ್ಯ ಬಂದಿಲ್ಲ 1961ನೇ ಇಸಡಿ ಸ್ಥಾಪನೆ ಅನ್ನಲ ಯುವಕ ಮಂಡಲ 1972 ಆ ಸಂದರ್ಭಡು ಈ ಪಾಗಡು ನೀರಿದ ಅಭಾವದ ಇತ್ತಿನ ನಮ್ಮ ಪ್ರಥಮವಾದ ನೀರಿದ ವ್ಯವಸ್ಥೆ ಗುವೇಲನ್ನು ತೋಡುದು ಆ ಮೂಲಕ ಸಾರ್ವಜನಿಕ ನೀರಿನ ವ್ಯವಸ್ಥೆ ಮಲ್ತಿನ ಹೆಗ್ಗಳಿಕೆ 300 ಯುವಕ ಮಂಡಲ ಆ ವರ್ಷದಿಂದ ಹಲವಾರು ಕಾರ್ಯಕ್ರಮ ಪಂಡ ಶ್ರಮದಾನ ಅದುಪು ಅದನ್ನ ಈ ಒಂಜಿ ಸಮಾಜಡು ಕುಗ್ರಾಮ ಇತ್ತಿನ ಈ ಒಂಜಿ ಪ್ರದೇಶಗೂ ಹಲವಾರು ರಸ್ತೆ ನಿರ್ಮಾಣ ಮನ್ಪನ ಮುಖಾಂತರ ಸಾಮಾಜಿಕ ಸೇವೆಯನ್ನು ಪ್ರಾರಂಭ ಮನ್ಪನ ಯುವಕ ಮಂಡಲ 1990 ಇಸವಿ ಮುಟ್ಟ ಬಾಡಿಗೆದ ಕಟ್ಟಡ ಇರ್ತೇನೆ 1990ನೇ ಇಸವಿಡು ಯುವಕ ಮಂಡಲಕ್ಕೆ ಒಂಜಿ ಸುಸಜ್ಜಿತವಾದ ನೂತನವಾದ ಒಂಜಿ ಯುವಕ ಮಂಡಲ ಕಟ್ಟರೆ ಸಾಧ್ಯ ಅಂಡ್ ಯುವಕ ಮಂಡಲದ 25ನೇ ವರ್ಷದ ಸಂದರ್ಭಡು ಗುವೇಲಿಗೆ ರಿಂಗ್ ಅಳವಡಿಕೆ ಮುಖಾಂತರ ನನಾತ್ ಸಾರ್ವಜನಿಕರ ನೀರಿನ ವ್ಯವಸ್ಥೆಯನ್ನು ಮಲ್ಪರೆ ಸಾಧ್ಯ ಯುವಕ ಮಂಡಲದ 30ನೇ ವರ್ಷಗೂ ಸಾರ್ವಜನಿಕ ಬಸ್ಸು ತಂಗುದಾಣ ನಿರ್ಮಾಣ ಮಲ್ತ 35ನೇ ವರ್ಷಗೂ ಯುವಕ ಮಂಡಲದ ಪ್ರಥಮ ಅಂತಸ್ತಿದ ಕಟ್ಟಡ ನಿರ್ಮಾಣ ಮನ್ಪೆರ ಸಾಧ್ಯ ಅಂಡ್ ಯುವಕ ಮಂಡಲದ 40ನೇ ವರ್ಷದ ಸವಿನೆನಪುಗಾದ ಸಾರ್ವಜನಿಕ ರಂಗಮಂದಿರ ಅಂಚನೆ 30ನೇ ವರ್ಷದ ಸಂದರ್ಭಡು ಸಾರ್ವಜನಿಕ ಬಸ್ಸು ತಂಗುದಾಣ ಯುವಕ ಮಂಡಲದ 45ನೇ ವರ್ಷಡು ಸಾರ್ವಜನಿಕ ಇಂಟರ್ಲಾಕ್ ರಸ್ತೆ ಯುವಕ ಮಂಡಲದ 46ನೇ ವರ್ಷದ ಸವಿನೆನಪುಗಾದ ನನಾತ್ 1,500 ಸ್ಕ್ವೇರ್ ಫೀಟ್ದ ಸಾರ್ವಜನಿಕ ಇಂಟರ್ಲಾಕ್ ರಸ್ತೆ ಯುವಕ ಮಂಡಲದ 5ನೇ ವರ್ಷ ಸುವರ್ಣ ಮಹೋತ್ಸವವನ್ನು ಅತ್ಯಂತ ಯಶಸ್ವಿಯಾದ ಅದ್ದೂರಿಯಾದ ನಿರಂತರ 16 ತಿಂಗಳು 16 ಕಾರ್ಯಕ್ರಮವನ್ನು ಮಲ್ಪೆರೆ ಎಂಗ್ಲಿಕ್ಕೆ ಸಾಧ್ಯ ಐಟ್ ಪ್ರತಿ ತಿಂಗಳ ಒಂದೊಂದು ಕಾರ್ಯಕ್ರಮ ಅವು ಆಡಿಡೊಂದಿನ ಕಾರ್ಯಕ್ರಮ ಉಚಿತ ಆರೋಗ್ಯ ಶಿಬಿರ ಉಚಿತ ಕನ್ನಡಕ ವಿತರಣಾ ಸಮಾರಂಭದ್ದು ಜಿಲ್ಲಾ ಮಟ್ಟದ ದೇಹದಾಢ್ಯ ಸ್ಪರ್ಧೆ ಆದಪ್ಪು ಜಿಲ್ಲಾ ಮಟ್ಟದ ತುಳು ಜಾನಪದ ನೃತ್ಯ ಕಾಂಪಿಟೇಷನ್ ಆದಪ್ಪು ಹೈಸ್ಕೂಲ್ ವಿಭಾಗದ ಕ್ರೀಡಾಕೂಟ ಆದಪ್ಪು ಪ್ರೋ ಕಬಡ್ಡಿ ಪಂದ್ಯಾಟ ಅಂಚನೆ 7 ದಿನದ ತುಳು ನಾಟಕ ಕಾಂಪಿಟೇಷನ್ ಅವತ್ತಂದೆ ಸಮಾಜಡು ಹಿಂದುಳಿದಿತ್ತಿನ
ಅಭಯಾಶ್ರಮ ಅಂಚನೆ ವೃದ್ಧಾಶ್ರಮಗೂ ಸಹಾಯಧನ ಅಂಚನೆ ಅಕ್ಲಿಗೆ ಸಲಕರಣೆ ವಿತರಣಾ ಸಮಾರಂಭ ಯುವಕ ಮಂಡಲದ ಈ ಒಂದು ಪರಿಸರಡು ಸಮಾಜ ಸೇವೆ ಮಲ್ತಿನ ಹಲವಾರು ವ್ಯಕ್ತಿಯನ್ನು ಗುರುತಿಸೋದು ಅಕ್ಲಿನ ಸಮಾಜ ಅಕ್ಲಿಗೆ ಗೌರವ ಕೊರ್ಪನಂಚಿನ ಕಾರ್ಯಕ್ರಮ ಹಲವಾರು ಸಾಮಾಜಿಕ ಕಾರ್ಯಕ್ರಮ ನಡೆಪರೆ ಸಾಧ್ಯ ಆತ ಯುವಕ ಮಂಡಲದ ಕರಿಣ 55ನೇ ವರ್ಷದ ಸವಿ ನೆನಪುಗಾದ ಸಾರ್ವಜನಿಕ ಎಂಗ್ಲನ ಗುವೆಲ್ಡದ ಸಾರ್ವಜನಿಕ ನೀರಿನ ಟ್ಯಾಂಕ್ ಅಳವಡಿಸಿದ ನಲ್ಲಿದ ಮುಖಾಂತರ ಈ ಭಾಗದ ಹಲವಾರು ಪ್ರದೇಶಗಳು ನೀರಿನ ವ್ಯವಸ್ಥೆಯನ್ನು ಕೂಡ ಎಂಗಳು ಕರಿನ ವರ್ಷ ಮಲ್ತ 55ನೇ ವರ್ಷ 54ನೇ ವರ್ಷಡು ಎಂಗ್ಲನ ಯುವಕ ಮಂಡಲದ 30ನೇ ವರ್ಷದ ಸವಿನಂಬಕಾದ ಕಟ್ಟದನ ಸಾರ್ವಜನಿಕ ಬಸ್ಸು ತಂಗುದಾನ ರೋಡ್ದ ಒಂಜಿ ಅಗಲೀಕರಣದ ಪೂರ್ಣದಾದ್ರ 54ನೇ ವರ್ಷಡು ಎಂಗ್ಲು ಐನು ಪುನರಪಿ ಒಂಜಿ ಸಾರ್ವಜನಿಕ ಬಸ್ಸು ತಂಗುದಾನ ನಿರ್ಮಾಣ ಮಾಡ್ತ ಅವತ್ತಂದೆ ಸಾಧಾರಣ 30 ವರ್ಷದಿಂಚ ಈ ಭಾಗದ ಹಲವಾರು ಶೈಕ್ಷಣಿಕವಾದ ಹಿಂದುಳಿದಿತ್ತು ನಂಚಿನ ಜೋಕ್ಲೇನು ದತ್ತು ಸ್ವೀಕಾರ ಮಲ್ಪನೊಟ್ಟಿಗೆ ಹಲವಾರು ಒಂದು ಸಾರ ಜೋಕ್ಲೆಗೆ ಪುಸ್ತಕ ವಿತರಣಾ ಕಾರ್ಯಕ್ರಮ ಅಂಗನವಾಡಿ ಬಾಲವಾಡಿ ಅಂಚಿನ ಹಲವಾರು ಕಾರ್ಯಕ್ರಮ ಎಂಕ್ಲು ನಿರಂತರವಾದ 55 ವರ್ಷದಿಂಚ ಮಲ್ತೊಂದಿಲ್ಲ ಬಂದಲೆ ಈ ವರ್ಷ 56ನೇ ಒಂಜಿ ವರ್ಷದ ಈ ಒಂಜಿ ಕಾಲಕಟ್ಟೋಡು ಎಂಗುಲ್ಲ ಕೈನ ವರ್ಷ ಎಂಗ್ಲಿಗೆ ಈ ಒಂಜಿ ಎಂಗ್ಲಿನ ಸಮಾಜ ಸೇವೆಯನ್ನು ಗುರುತಿಸದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿದಲ ಗರಿಮೇಲೆ ಎಂಗ್ಲಿಗೆ ಕರಿನ ವರ್ಷ ತೆಗೆದು ಎಂಗ್ಲಿನ ಈ ಒಂಜಿ 55 ವರ್ಷದ ನಿರಂತರವಾದ ಸಮಾಜ ಸೇವೆಗೆ ಸಿಂಧಿನಂಚಿನ ಮಲ್ಲ ಗೌರವ ಈ ಪಂಡ್ರೆ ಇಚ್ಛೆ ಪಡೆಪೆ ನಿರಂತರವಾದ 56 ವರ್ಷದಿಂಚ ಈ ಭಾಗದ ಜನಕ್ಲೇನ ಕಣ್ಣೊರೆಸಿದು ಅಕ್ಲೇನ ಆರ್ಥಿಕವಾದ ಅಂಚಿನ ಸಾಮಾಜಿಕವಾದ ಶೈಕ್ಷಣಿಕವಾದ ಅಂಚಿನ ಹಲವಾರು ಒಂಜಿ ಕಾರ್ಯಕ್ರಮ ಎಂಗ್ಲೆ ಮಲ್ಪೆರೆ ಸಾಧ್ಯ ಈ ಮಾತ ಕಾರ್ಯಕ್ರಮವನ್ನು ನಡೆಪೆರೆ ಸಾಧ್ಯ ಆತಿನ ಬಂಡ ಈ ಭಾಗದ ಈ ಪರಿಸರದ ಮಾತ ಎಂಗ್ಲನ ಯುವಕ ಮಂಡಲ ಪ್ರೀತಿ ಅಭಿಮಾನ ಬಕ್ಕ ಪ್ರೋತ್ಸಾಹ ಇತ್ತಿನ ಮಾತ ಸಮಾಜದ ಬಂಧುಲು ಪಂಡ್ರೆ ಇಚ್ಛೆ ಪಡೆಪೆ ನಿರಂತರವಾದ 56 ವರ್ಷದಿಂಚ ಎಂಗ್ಲು ಕಾರ್ಯಕ್ರಮ ತಂದಿಲ್ಲ ಬಂದುಲೆ ಈ ಒಂಜಿ ಕಾರ್ಯಕ್ರಮ ನನಾತ್ ದುಂಬುಪೋಡು ಯುವಕ ಮಂಡಲದ ಪ್ರಗತಿಗೆ ಅತ್ತಂದ ಬೇತೆ ಬೇತೆ ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮ ನಡೆಪೆರೆ ಈಗಲೂ ಮಾತೇನ ಸಂಪೂರ್ಣ ಸಹಕಾರನು ಈ ಸಂದರ್ಭಡು ಯಾಚಿಸೊಂದು 56ನೇ ವರ್ಷದ ಈ ಒಂಜಿ ಇಂಗ್ಲನ ಕಾರ್ಯಕ್ರಮದ ಒಂಜಿ ಎಲ್ಲಿಯ ಸಭಾಲಯ ಸಿದ್ಧ ಅಟ್ಟಣೆ ಮಲ್ತಿದ್ದ ಈ ಒಂಜಿ ಭಾಗಡು 300 ಗ್ರಾಮಡು ಇಲೆಕ್ಷನ್ ಇತ್ತಿನದ ಹತ್ರ ಎಂಗ್ಲಿಗೆ ವಿಶೇಷವಾದ ಹೆಚ್ಚಿನ ಒಂಜಿ ಎಷ್ಟಕ್ಕೆ ಲೆಪ್ಪರೆ ಸಾಧ್ಯ ಆದ ಆಂಡಲ ಒಂಜಿ ಎಲ್ಲಿಯ ಕಾರ್ಯಕ್ರಮ ಮಲ್ಪಡು ಬಂದು ಈ ಸಂದರ್ಭಡು ಹಿಂಗೆ ಇಚ್ಛೆ ಬಿಡತ್ತ ಬಂದುಲೆ ಇನ್ನಿತ ಈ ಒಂಜಿ ಸಮಾರಂಭದ ಮುಖ್ಯವಾದ ಅಧ್ಯಕ್ಷತೆಯನ್ನು ಎಂಗ್ಲನ ವಹಿಸರಲ್ಲಿರು ಶ್ರೀಮತಿ ಭಾರತಿ ಗಟ್ಟಿ ಪಿಲಾರ್ ಬಹುಶಃ ನಮ್ಮ ಪರಿಸರದ ಒಂಜಿ ವ್ಯಕ್ತಿಯಾದ ಹಲವಾರು ಸಾಮಾಜಿಕವಾದ ಶೈಕ್ಷಣಿಕವಾದ ಕೆಲಸ ಮಾಡ್ತಿದ್ದಾರೆ ಡಾಕ್ಟರೇಟ್ ಪಡೆಯಿನಂಚಿನ ವ್ಯಕ್ತಿ ಸಹಾಯಕ ಪ್ರಾಧ್ಯಾಪಕರಾದ ಕಂಪ್ಯೂಟರ್ ಸೈನ್ಸ್ ವಿಭಾಗ ವಿಶ್ವವಿದ್ಯಾಲಯ ಕಾಲೇಜು ಮುಲ್ಪ ಅವ್ರನ್ನ ವೃತ್ತಿನ ಮಲ್ತಂದಿಲ್ಲರು ಬಹುಶಃ ಎಲ್ಲಿಯ ಪ್ರಾಯೋಡೆ ಡಾಕ್ಟರೇಟ್ ಪಡೆದು ಸಮಾಜಗೂ ತನ್ನದಾತನ ಕೆಲಸ ಮನಪರಂಚನ ಡಾಕ್ಟರ್ ಭಾರತಿ ಗಟ್ಟಿ ಇಂಥ ಈ ಸಮಾರಂಭಡು ಎಂಕಣ ಅಧ್ಯಕ್ಷತೆ ವಹಿಸಿದ ವಿನಂತಿ ಮಲ್ತೊಟ್ಟಿಗೆ ಅರೇನು ಈ ಸಂದರ್ಭಡು ಆತ್ಮೀಯವಾದ ಸ್ವಾಗತ ಮಲ್ಪ ಮೇರೆಗೆ ಪೃಥ್ವಿ ಮೇರೆ ಪೂಕೊರ್ದು ಸ್ವಾಗತ ಮಲ್ಪಡೋದಕ್ಕೆ ಏನಲ್ಲ ಧನ್ಯವಾದ ಪೃಥ್ವಿ ಮೇರೆಗೆ ಇಂಗ್ಲ ಈ ಒಂಜಿ ಸಂದರ್ಭಡು ಕೊಡೋರಿ ಇಂಗ್ಲ ಈ ಒಂಜಿ ಸಮಾರಂಭದ ದೀಪ ಅರಳಸಾದ ಈ ಒಂಜಿ ಕಾರ್ಯಕ್ರಮ ಉದ್ಮೇಲೆ ಮಲ್ಪೆರೆ ಉಳ್ಳೇರು ನಮ್ಮ ಉರ್ದಾರ್ ಹರೀಶ್ ಶೆಟ್ಟಿ ಕುತ್ತಾರ್ ಫ್ರೆಂಡ್ಸ್ ಕುತ್ತಾರ್ ನೆತ ಅಧ್ಯಕ್ಷರಾದ ಕಂಬಳ ಸಮಿತಿ ತಿರುಬೈಲ್ ಗುತ್ತು ನೆತ ಕಂಬಳ ಸಮಿತಿದ ಒತ್ತುಗುರಿಕೆಯರಾದ ದಕ್ಷಿಣ ಕನ್ನಡ ಕ್ಯಾಬ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಒಂಜಿ ಮಾತ ಸಂಘಟನೆ ಸಕ್ರಿಯವಾದ ಪಾಲ್ದೊಂದಿನಾರು ಎಂಗ್ಲನ ನೆರೆಕರದಾರಿ ಯುವಕ ಮಂಡಲದ ಈ ಒಂಜಿ ಮಾತ ಚಟುವಟಿಕೆಗೆ ಬೆನ್ನೆಲುಬಾದಿತ್ತಿನಾರು ಬಹುಶಃ ಯುವಕ ಮಂಡಲದ ಪ್ರತಿಯೊಂದು ಕೆಲಸಗಳು ಅರಿಗೆ ಗೊತ್ತಿತ್ತಿನ ವ್ಯಕ್ತಿ ಬಂಡ ಶ್ರೀಯುತ ಹರೀಶ್ ಶೆಟ್ಟಿ ಕುತ್ತಾರ್ ಹಲವಾರು ಸಾಮಾಜಿಕವಾದ ಶೈಕ್ಷಣಿಕವಾದ ಕೆಲಸ ಮಂದಿತ್ತಿನಾರು ಈ ಒಂಜಿ ಸಂದರ್ಭ ಎಂಕ್ಲಿಗೆ ಅತಿಥಿಯಾದ ಪನ್ನಗ ಕೊರಡು ಪನ್ನಗ ಸಂತೋಷವಾದ ಒಪ್ಪಿದ್ದೇನೆ ಅರೇನು ಯಾನು ಈ ಸಂದರ್ಭಡು ಆತ್ಮೀಯವಾದ ಎದ್ಕೊಂಡ್ರು
ಮೇರೆಗೆ ಯುವಕ ಮಂಡಲದ ಕಾರ್ಯಕಾರಿ ಸಮಿತಿ ಸದಸ್ಯರಾಯಿನ ಮೋಹನ್ ದಾಸ್ ಮೇರೆ ಪೂಕೊರ್ದು ಸ್ವಾಗತ ಮಲ್ಪಡೋದು ಕೇಳಿದಲ್ಲಿ. ಧನ್ಯವಾದ ಮೋಹನ್ ದಾಸ್ ಮೇರೆಗೆ. ಈ ಸಂದರ್ಭಡು ಎಂಕ್ಲ ಈ ಸಮಾರಂಭಡು ಕೊಡೋರಿ ಬಿನ್ನೇರಾದು ಆತ್ಮೀಯರೇ ಎಂಕ್ಲನ ಮಿತ್ರರಾದು ಈ ಭಾಗದ ಹಲವಾರು ಸಾಮಾಜಿಕದ ಶೈಕ್ಷಣಿಕದ ಕೆಲಸ ಮಾಡಿದ ನಂಚಿನ ಶ್ರೀ ಗಣೇಶ್ ಅಡ್ಡಿ ಅಂತ ಯುವ ಉದ್ಯಮಿಯಾದ 300 ಗ್ರಾಮ ಪಂಚಾಯತ್ ಸದಸ್ಯರಾದ ಈ ಭಾಗದ ಹಲವಾರು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕೆಲಸಗೂ ಮಾತ ಯುವಕರನೊಟ್ಟಿಗೆ ಪುಗೇಲಾದ ಎಂಗ್ಲೊಟ್ಟಿಗೆ ಮಾತರಿದ ಸಹಕಾರ ಕೊರಪಂಚಿನ ಶ್ರೀ ಗಣೇಶ್ ಅಡ್ಡಿ ಅಂತ ಇರಲಿ ಅರೇನು ಈ ಸಂದರ್ಭ ಯಾನು ಈ ಕಾರ್ಯಕ್ರಮಗೂ ಆತ್ಮೀಯವಾದ ಎದುಕೊಂಡು ಮೇರೆಗೆ ಯುವಕ ಮಂಡಲದ ಕಾರ್ಯಕಾರಿ ಸಮಿತಿ ಸದಸ್ಯರಾಯನ ಚೇತನ್ ಕುತ್ತಾರ್ ಮೇರೆ ಪೂಕೊರ್ದು ಸ್ವಾಗತ ಮಲ್ಪಡೋದಕ್ಕೆ ಏನಂದಿಲ್ಲ. ಧನ್ಯವಾದ ಚೇತನ್ ಕುತ್ತಾರ್ ಮೇರೆಗೆ. ಎಂಗ್ಲನ ಈ ಒಂಜಿ ಸಂದರ್ಭಡು ಕೊಡೋರಿ ಬಿನ್ನೇರಾದ ಎಂಗ್ಲನ ಆತ್ಮೀಯರಾದ ಪ್ರಶಾಂತ್ ಸಿ.ಕೆ. ಆರು ವೇದಿಕೆಡುಲ್ಲೇರು ಬಹುಶಃ ಡೈಜಿ ವರ್ಲ್ಡ್ ಒಂಜಿ ಚಾನಲ್ ತೂಪುನಕ್ಲೆಗೆ ಬಹುಶಃ ಪ್ರಶಾಂತ್ ಸಿ.ಕೆ.ನ ಪರಿಚಯ ಉಪ್ಪೇರ ದಯಪಂಡ ಆ ಒಂಜಿ ಚಾನಲ್ದ ಮುಖ್ಯ ಕಾರ್ಯಕ್ರಮಡು ಹಾಸ್ಯ ಕಲಾವಿದರಾದ ಬೇತೆ ಬೇತೆ ಕಾರ್ಯಕ್ರಮಡು ಪಾಲ್ಗೊಳ್ಳುತ್ತಿದ್ದಾರೆ. ಡೈಜಿ ವರ್ಲ್ಡ್ ಪ್ರೈವೇಟ್ ಪ್ರೊಡಕ್ಷನ್ ಜೊತೆ ಮ್ಯಾನೇಜರ್ ಆದ ಬಹುಶಃ ರಂಗಭೂಮಿ ಅಂಚನೆ ಯಕ್ಷಗಾನ ಋಷಿ ಪನ್ಪನಂಜಿ ಕಾರ್ಯಕ್ರಮ ನಮ್ಮ ಡೈಜಿ ವರ್ಲ್ಡ್ ಇನ್ನೇನು ಹೆಚ್ಚಿನಾಗಲು ನಮ್ಮ ತೂತುಪ್ಪ ಬಹುಶಃ ಈ ಒಂದು ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ಬಂದು ನಮ್ಮ ಪ್ರಶಾಂತ್ ಸಿ.ಕೆ. ಸರ್ ತುಳು ರಂಗಭೂಮಿದ ಮಲ್ಲ ಕಲಾವಿದರಾದ ಹಲವಾರು ಧಾರಾವಾಹಿ ನಟನೆ ಮಲ್ತಿನಾರು ಕಿರಿಯ ಮಾತ ಕಲಾವಿದರಿಗೆ ಸ್ಫೂರ್ತಿಯಾದ ಅರ್ನ ಬೆನ್ನಿನ ಬೆರೆಂದು ಪರಂಚಿನ ಪ್ರಶಾಂತ್ ಸಿ.ಕೆ. ನಮ್ಮ ಸಂದರ್ಭ ಈ ಸಂದರ್ಭದಲ್ಲಿ ಅರೇನು ನಿಕ್ಲ ಮಾತೆರಲ್ಲ 300 ಯುವಕ ಪರವಾದ ಆತ್ಮೀಯವಾದಿಯಾನ ಸ್ವಾಗತ ಮೇರೆಗೆ ಯುವಕ ಮಂಡಲದ ಸದಸ್ಯರಾಯಿನ ಯಕ್ಷಿತ್ ಕುತ್ತಾರ್ ಮೇರೆ ಪೂಕೊರ್ದು ಸ್ವಾಗತ ಮಲ್ಪಡೋದಕ್ಕೆ ಏನಂದಿಲ್ಲ. ಧನ್ಯವಾದ ಯಕ್ಷಿತ್ ಕುತ್ತಾರ್ ಮೇರೆಗೆ. ಎಂಗ್ಲನ ಈ ಒಂದು ಸಂದರ್ಭಡು ಮುಖ್ಯ ವೇದಿಕೆಡು ಎಂಗ್ಲನ ಯುವಕ ಮಂಡಲದ ಸ್ಥಾಪಕ ಸದಸ್ಯರು ಯುವಕ ಮಂಡಲದ ಮಾತ ಕಾರ್ಯಕ್ರಮಗೂ ಬೆನ್ನೆಲುಬಾದ ಯುವಕ ಮಂಡಲ ಈತು ವರ್ಷ ಮುಟ್ಟ 56 ವರ್ಷ ಮುಟ್ಟ ನಡತೊಂದು ಬೈದಿನಕ್ಕೆ ಮಾತ ಸ್ಫೂರ್ತಿಯಾದ ಎಂಗ್ಲೆ ಮಾತೆಲ್ಲ ಮಾರ್ಗದರ್ಶಕರು ಪುನಾರು ಕೃಷ್ಣಪ್ಪ ಸಾಲ್ಯ ಯುವಕ ಮಂಡಲದ ಸ್ಥಾಪಕ ಸದಸ್ಯರಾದ ಕಾರ್ಯಾಧ್ಯಕ್ಷರಾದ ಅಧ್ಯಕ್ಷರಾದ ಗೌರವಾಧ್ಯಕ್ಷರಾದ ಇತ್ತೆ ಎಂಗ್ಲಿಗೆ ಗೌರವ ಸಲಹೆಗಾರಾದ ಎಂಗ್ಲಿಗೆ ಮಾರ್ಗದರ್ಶನ ಕೊರಪುನಾರ್ಚಿನ ಶ್ರೀತಾ ಕೃಷ್ಣಪ್ಪ ಸಾಲೆನ್ ಈ ಸಂದರ್ಭ ವೇದಿಕೆ ಅರಣ್ಯ ಈ ಸಂದರ್ಭ ಆತ್ಮೀಯವಾದ ಎದ್ಕೊನು ಮೇರೆಗೆ ಯುವಕ ಮಂಡಲದ ಸದಸ್ಯರಾಯಿನ ಬಾಲಕೃಷ್ಣ ಕುತ್ತಾರ್ ಮೇರೆ ಪೂಕೊರ್ದು ಸ್ವಾಗತ ಮಲ್ಪಡೋದಕ್ಕೆ ಏನಂದಿಲ್ಲ. ಧನ್ಯವಾದ ಬಾಲಕೃಷ್ಣ ಕುತ್ತಾರ್ ಮೇರೆಗೆ. ವೇದಿಕೆಡು ಯುವಕ ಮಂಡಲದ ಗೌರವಾಧ್ಯಕ್ಷರಾಯನ ಶ್ರೀ ಶಶೀಂದ್ರ ಕುಕ್ಯಾನ್ ಮಿರ್ಲೆ ಸಂದರ್ಭ ಆತ್ಮೀಯವಾದ ಸ್ವಾಗತ ಮೇರೆಗೆ ಸುಖಿತ್ ಕುತ್ತಾರ್ ಮೇರೆ ಪೂಗೊರ್ದು ಸ್ವಾಗತ ಮಲ್ಪಡೋದಕ್ಕೆ ಏನಂದಿಲ್ಲ. ಇನ್ನಿತ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾರ ಮುಖ್ಯವಾದ ಕಲಾಭಿಮಾನಿಗಳು ಈ ಒಂದು ಸಂದರ್ಭಡು ಉಪಸ್ಥಿತರು ಅಂಚನೆ ಜೋಕ್ಲೆನ ಅಪ್ಪೆನಕಲು ಜೋಕುಲು ಈ ಒಂದು ಕಾರ್ಯಕ್ರಮ ನೃತ್ಯ ಕಾರ್ಯಕ್ರಮ ಕೊರ್ಪುನ ಮಾತ ಇಲ್ಲದ ಅಪ್ಪೆ ಅಂಚನೆ ಜೋಕ್ಲಿಗೆ ಮಾತಿರಲಿಲ್ಲ ಯುವಕಗಳ ಪರವಾದ ಆತ್ಮೀಯವಾದ ಎದುಕೊನುವೆ
ಅಂಚನೆ ಈ ಒಂಜಿ ಸಂದರ್ಭಡು ಹೊಸಕೊರಲು ಮಾಧ್ಯಮದ ಆಸಿಪುರ್ಲೇರು ಅಂಚನೆ ಪತ್ರಿಕಾ ಮಾಧ್ಯಮ ಮಿತ್ರರು ಅಂಚನೆ ಯುವಕ ಮಂಡಲದ ಮಾತ ಸಂಘ ಸಂಸ್ಥೆದ ಅಧ್ಯಕ್ಷರು ಪದಾಧಿಕಾರಿ ನಕಲು ಈ ಸಂದರ್ಭದಲ್ಲಿ ಅಕ್ಲೆ ಮಾತಿರಲ್ಲ ಒಂಜೇ ಪಾತೆರಡು ಸ್ವಾಗತ ಕೊರೊಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಅನ್ಪನಿಗಳು ಮಾತಿರಲ್ಲ ಇಂಗೊಟ್ಟಿಗೆ ಸಹಕಾರ ಕೊಡು ಪನೊಂದು ಕಾರ್ಯಕ್ರಮದ ಅಕೆಯರಿ ಮುಟ್ಟ ಇಂಗ್ಲನ ಈ ಒಂಜಿ ಕಾರ್ಯಕ್ರಮ ತೂದು ಪೋಡು ಪಂದಿಗಳ ವಿನಂತಿ ಮಲ್ತು ನಿಕ್ಲೆ ಮಾತಿರಲ್ಲ ಕೊಡೋರ ಇದಕ್ಕೊಂದು ಏನ ಸ್ವಾಗತ ಭಾಷಣ ಅಂತ ಸರ್ವೇ ಜನ ಸುಖಿನೋ ಭವಂತು. ಅಂಚನೆ ವೇದಿಕೆಡೆ ಯೋಗ ಮಂಡಲದ ಅಧ್ಯಕ್ಷರಾಯನ ಹರೀಶ್ ಮುಂಡಳಿ ಮೇರ್ಲವಲ್ಲೇರು ಮೇರೇನ್ಲ ಈ ಕಾರ್ಯಕ್ರಮಕ್ಕೂ ಸ್ವಾಗತ ಮಲ್ತೊಂದಿಲ್ಲ ಮೇರೇನು ಸುಖಾಂತ್ ಮೇರು ಪೂಕೊರ್ದು ಸ್ವಾಗತ ಮಲ್ಪೊಂದಕ್ಕೆ ಏನಿಲ್ಲ. ತುಂಬದ ಕಾರ್ಯಕ್ರಮ ದೀಪ ಪ್ರಜ್ವಲನ ಹರೀಶ್ ಶೆಟ್ಟಿ ಮೇರೆಡಿದ್ವಿ. ಸತ್ಯದ ತುಡರಿಗೆ ತುಳುನಾಡಿ ಬುಲ್ಪಾತು ನಿತ್ಯದ ಪೂಜೆಗೆ ಜನಮಾನಿ ಸಾಲುಂತುಳು ಭಕ್ತಿದ ಭಾವವು ದೈವೊಳೆನ ನುಡಿಯಾತುಳು ಸತ್ಯದ ತುಡರಿಗೆ ತುಳುನಾಡಿ ಬುಲ್ಪಾತು ನಿತ್ಯದ ಪೂಜೆಗೆ ಜನಮಾನಿ ಸಾಲುಂತುಳು. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಯಿನ ಪ್ರಶಾಂತ್ ಸಿಕೆ ಮೇರೆ ರೆಡ್ ಪಾತೆರ ಭಾರತ ಕೇಳಿಲ್ಲ ಹರಿ ಮಾರ್ಗೇಲ್ಡ್ ಮಲ್ಲಮ್ಮನ ತೀಡಿ ಕುಲ್ದಿನ ಮಾತ ಬಿನ್ನೆರನಕ್ಲೆಗೆ ಸೊಲ್ಮೆ ಸಂದ ಒಂದಂಚನೆ ವೇದಿಕೆ ಎದುರುಪುನಂಚಿಂದ ಕಲಾ ಪ್ರೋತ್ಸಾಹಕರು ಕಲಾಭಿಮಾನಿಗಳಿಗೆ ತರತಗ್ಗ ಒಂದು ಭಾರಿ ಖುಷಿತ ದಿನ ವಿಶೇಷವಾದಿನಿ 300 ಯುವಕ ಮಂಡಲ 56ನೇ ವರ್ಷದ ಸಾರ್ಥಕವಾಯಿನಂಚಿಂದ ಒಂಜಿ ವಾರ್ಷಿಕೋತ್ಸವದ ಸಂಭ್ರಮರುಂಡು ಒಂಜಿ ಸಮಾಜೋಡು ಒಂಜಿ ಸಂಘ ಸಂಸ್ಥೆ ಅವಾಡು ಪುಟ್ಟರೆ ಸುಮಾರು ಪುಟ್ಟುಂಡು ಆಂಡ ದುಂಬು ಪೋಪುನ ಕೆಲವೇ ಅಂಚಿಂದಲ್ಪ ಒಂಜಿ ಸಂಸ್ಥೆ 56 ವರ್ಷಲ ನಿರಂತರವಾದ ಸಮಾಜಮುಖಿ ಕಾರ್ಯಕ್ರಮ ಅಂತೊಂದು ಅವು ಶೈಕ್ಷಣಿಕ ಆದುಪ್ಪು ಧಾರ್ಮಿಕ ಆದುಪ್ಪು ಬೇತೆ ಬೇತೆ ರೀತಿದ ಸಮಾಜದ ಶಕ್ತಿಯರಿಗೆ ಸಹಾಯ ಮಲ್ತೊಂದು ಪರಿಪೂರ್ಣವಾಯಿನ ರೀತಿಡು ಸಮಾಜಮುಖಿದ ಕೆಲಸಕ್ಕೆ ನಂಜಿ 300 ಯುವಕ ಮಂಡಲ ಸಾಧನೆಗೆ ನಿಜವಾದ ಒಂಜಿ ಜೋರ್ದ ತಾಟಿ ನಮ್ಮ ಮಾತೆರ್ಲ ಕೊರೋಡು. ಈ ಒಂಜಿ ಯುವಕ ಮಂಡಲದ ಸ್ವಂತ ಸಭಾಂಗಣ ಆದುಪ್ಪು ಆತನ ಈ ಒಂಜಿ ಸ್ಟೇಜ್ ಆದುಪ್ಪು ಆತನ ಮುಲ್ತ ವ್ಯವಸ್ಥೆ ತುನ ಗೊತ್ತಾಪುಂಡು ಈ ಸಂಸ್ಥೆ ಏತು ಬೆಂತನ ಸಮಾಜೋಡು ನಮಕ್ ಇಂದುವೇ ಸ್ಪಷ್ಟ ಉದಾಹರಣೆ ಬೇತ ಉದಾಹರಣೆ ಬೋಡಿಂಚಿ ದಯಪಂಡ ಇಂದು ಮನ್ನೆ ಪುಣ್ಯದ ಮಣ್ಣು ಸುತ್ತ ತುನಲ ದೈವ ದೇವರೇ ತೋಜೋರು ನಮಕ್ ವಾಮರ್ಗಿಲ್ ತಿರುಗುತ್ತುನಲ್ಲ ದೈವ ದೇವರನ ಕಾಪುರಕ್ಷಣೆ ಈ ಮಣ್ಣುಗು ನಂಚಾದ ಈ ಮಣ್ಣರು ನಿತ್ಯ ನಿರಂತರ ನಿಕುಲೆತುವಾಡ ಜಾತ್ರೆ ಆಟ ಕೋಲ ನೇಮ ಅವೊಂದೇ ಪುಣ್ಯ ಅಂಚಿತ್ತಿನ ಪುಣ್ಯದ ಮಣ್ಣು ನಮ್ಮ ಈ 300ದ ಮಣ್ಣು ಅಂಚಿತ್ತಿನ ಈ 300ದ ಮಣ್ಣು ಪುಣ್ಯದ ಕೆಲಸ ಈ 300 ಯುವಕ ಮಂಡಲದ ಕುಟುಂಬದಲ್ಲಿ ಪನ್ಪನ ಭಾರಿ ಖುಷಿತ ವಿಚಾರ ಐತೊಟ್ಟಿಗೆ ಇನಿ ವಿಶೇಷವಾದ ಎಂಕಿಡೆ ಬರ ಕಾರಣ ಇನಿ ಮುಲ್ಪ ಇನ್ನಿತ ವಾರ್ಷಿಕ ನಡಪುನಂಚಿನ ನಾಟಕ ಈ ನಾಟಕಡು ಹರೀಶನ್ನೇ ಲೆತ್ತದ ಇಂಕೊಂಜಿ ನಿರ್ದೇಶನ ಜವಾಬ್ದಾರಿ ಕೊಡ್ದು ಮೂಲಕ ಇಂಕಿ ಒಂಜಿ 300ದ ಸಂಪರ್ಕ ಎಂಕ್ಲ ದಿಕ್ಕನು ಭಾರಿ ವಿಶೇಷವಾದ ತುಲೆ ಇನಿಕಾನಗ ಸ್ಥಳೀಯ ಪ್ರತಿಭೆಗಳ ಅವಕಾಶ ದಿಕ್ಕುಜಿ ನಮ್ಮ ಹೆಚ್ಚಿನ ಅಲ್ಪ ಪಾಂಡ ಸ್ಥಳೀಯ ಪ್ರತಿಭೆಗಳು ಹೊಸ ಹೊಸಕ್ಲೇನು ಎತೋ ಜನನೇ ಈ ಒಂಜಿ ವೇದಿಕೆದ ಮೂಲಕ ಕಂತದು ಮಲ್ಲಮಲ್ಲ ರಂಗ ಗೊತ್ತಿನ ಕೀರ್ತಿ ನಾವು 300 ಯುವಕ ಮಂಡಲಗ ಮಾತ್ರ ಇನಿಲೈತ ಇನಿತ ನಾಟಕ ಕೊಟ್ಲ ಸುಮಾರು ಜವನೇರಣೆ ಅನತುಯ ಹೊಸಬೇರಕುಲ ನಾಟಕ ಆಂಡ ಸರಿಯಾಯಿನ ಮಾರ್ಗದರ್ಶನ ದಿಕ್ಕ ನಕುಲ ರಂಗಭೂಮಿಡು ಮಲ್ಲ ಪುದರ್ ಮನ್ಪುಂಚಿಂದ ಸಾಮರ್ಥ್ಯತಿನ ಕಲಾವಿದರು ಮಾತೆಲ್ಲ ನೀತ ನಾಟಕ ಕೊಡುಲ್ಲೇರು ಅಂಚಿತ್ತಿನ ಕಲಾವಿದನ ವೇದಿಕೆ ಅಂತಿನಂಚಿನ ಕೀರ್ತಿ 300 ಯುವಕ ಮಂಡಲಕ್ಕೆ ಸೊಲ್ಮೆ ಸಂದ ಒಂದು ಹೆಚ್ಚ ಪಾತೆರೆ ಬೋಪುಜಿ ದಯಪನ್ನ ನಮ್ಮ ಮಾತೆರ್ಲ ನಾಟಕ ಕಾತೊಂದು ಪುನಕಲು ದೇವಣ್ಣ ಯಾಲ್ನ ತಿರ್ತುಗಳು ಅವೇನೇ ಬಂದ್ಬಿಡಿ ಏತು ಪಾತಿಯರು ಮಾರೇನ್ ಅವೇನು ಬಂದು ಯಾನು ಬಕ್ಕ ಪಾತಿರಲತ್ತೆ ಸೊ ಕುಡೋರ ಬಕ್ಕರ ಮಾತಿರೆಗ್ಲ ತರತಗ್ಗ ಒಂದು ಬತ್ತಿನ ಮಾತ ಬಿನ್ನೆರೆಗೆ ಸೊಲ್ಮೆ ಸಂದ ಒಂದು ಎನ್ನ ಪಾತೆರ ಮುಗಿಪುನೇರು ತುಂಬ ಒಂಜಿ ಪಾತ್ರೆ ಅನ್ಪನ್ಪೆ ಇನಿಕಾನಗ ಆಮೇಟ ಆಟ ಒಂದು ನೀಮೇಟ ನಾಟಕ ಅಂಚನೆ ಬೇತೆ ಬೇತೆ ಕಾರ್ಯಕ್ರಮ ಸುತ್ತ 4 ರೂಢ ಒಂದುಂಡು ಖುಷಿಟುಲ್ಲ ತೆಲ್ತೊಂದುಲ್ಲ ಆಂಡ ನಮ್ಮ ಇನ್ನು ಈತು ಖುಷಿಟು ಪಡಾಂಡ ಈತು ನೆಮ್ಮದಿ ಪಡಾಣಕ್ಕೆ ಕಾರಣ ನಮ್ಮ ಗಡಿಟು ಜೋರದ ಲಡಯ ಒಂದುಂಡು ಶತ್ರು ಬಾಲದೊಟ್ಟಿಗೆ ಯುದ್ಧ ಒಂದುಂಡು ಆ ಯುದ್ಧದ ಪೊರ್ತುಡು ನಿದ್ರೆ ಮಲ್ಪಂದೆ
ಗುಂಡುಗು ತಿಗಲೆ ಕೊರ್ದು ನಮ್ಮ ನೆಮ್ಮದಿ ಪಡೆದು ನಮಕ್ ಬರೆದು ಪಡೆದು ಸೈನಿಕರು ನಮ್ಮ ನೆನಪು ಅನ್ಬಿಡು ನಮ್ಮ ಭಾರತ ದೇಶದ ಅಂಚಾದ ಅಕ್ಲೆ ಕೊಂಚ ನಮ್ಮ ಸೊಲ್ಮೆ ಸಂದವಡೆ ಅಂಚಾದನ್ನ ಕಡಿತ ಪಾತ್ರ ಈತೆ ನಮ್ಮ ಮಾತೃಗಳ ಒಟ್ಟಿಗೆ ಬನ್ಕ ಬೋಲೋ ಭಾರತ್ ಮಾತಾಕೆ ಧನ್ಯವಾದ. ಯುವಕ ಮಂಡಲದ ಗೌರವ ಸಲಹೆಗಾರನ ಕೃಷ್ಣಪ್ಪ ಸಾಲೆ ಮೇರೆ ಮುನ್ನೂರು ಯುವಕ ಮಂಡಲದ ಆಜನೇ ವರ್ಷಾಚರಣೆದ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಚಿನ ಡಾಕ್ಟರ್ ಭಾರತಿ ಗಟ್ಟಿಯರೆ ಅಂಚನೆ ವೇದಿಕೆಡು ಉಪಸ್ಥಿತರಿಪ್ಪುನಂಚಿನ ನನೋರಿ ಅತಿಥಿ ನಮ್ಮ ಮುಲ್ಪದ ನೆರೆಕರ ತಯಾರಾಯನಂಚಿನ ಹರೀಶ್ ಶೆಟ್ರು ಪಂಡ ಯುವಕ ಮಂಡಲ ಆರಲ್ಲ ಬಾರಿ ನೇರ ಸಂಬಂಧದಾರು ಹರೀಶ್ ಶೆಟ್ರು ಬಾಲ್ಯ ಹಿಡ್ದೆ ಯುವಕ ಮಂಡಲದ ಚಾವಡಿಡೆ ಬಲತ್ನಾರು ಅಂಚ ಹರೀಶ್ ಶೆಟ್ಟಿನಿ ಈ ಒಂದು ಯುವಕ ಮಂಡಲದ ಅತಿಥಿಯಾದ ಬೈದೇರು ಪಂಡ ಅವು ನಂಗೆ ಮಾತ್ರ ಹೇಳ ಭಾರಿ ಸಂತೋಷದ ವಿಷಯ. ಅಂಚನೆ ನನ್ನೂರಿ ಅತಿಥಿ ಮುನ್ನೂರು ಗ್ರಾಮ ಪಂಚಾಯತ ಸದಸ್ಯರೇನ ಗಣೇಶ್ ಅಡ್ಡಿ ಅಂತಾರೆ. ಅಂಚನೆ ನಮ್ಮ ಈ ಒಂಜಿ ನಾಟಕದ ನಿರ್ದೇಶಕರು ಅಂಚನೆ ಬೇತೆ ಬೇತೆ ರೀತಿ ಈ ಜಿಲ್ಲೆದ ಕಲಾವಿದರು ಬೇತೆ ಬೇತೆ ಮಾಧ್ಯಮಡು ಬಿಂಬಿಸುವಂಚಿನ ಈ ಮಾತೆರೆಗಳ ಚಿರಪರಿಚಿತರಾಯಿನಂಚಿನ ಪ್ರಶಾಂತ್ ಸೀಕೆರೆ ಅಂಚನೆ ವೇದಿಕೆಡು ಉಪ್ಪುನಂಚಿನ ಮುನ್ನೂರು ಯುವಕ ಮಂಡಲದ ಅಧ್ಯಕ್ಷರೇಣ ಹರೀಶ್ ಮುಂಡೇರ ಅಂಚನೆ ನಮ್ಮ ಗೌರವ ಅಧ್ಯಕ್ಷರೇಣ ಹರೀಶ್ ಸಶೀಂದ್ರ ಕುಕ್ಯಾಂಡ್ರೆ ಮೂಲ ಸೇರಿದಂಚಿನ ಮಾತ ಯುವಕ ಮಂಡಲದ ಸರ್ವ ಸದಸ್ಯರೇ ಸೇರಿದಂಚಿನ ಮಾತ ಕಲಾಭಿಮಾನಿಲೆ ಯುವಕ ಮಂಡಲ ಯಾಪ ಪುಟದನು ಏತು ವರ್ಷಾಡು ಪಣ್ಪ ರೀತಿಡು ನಮ್ಮ ಹರೀಶ್ ಮುಂಡೇರು ಯುವಕ ಮಂಡಲದ ಅಧ್ಯಕ್ಷರು ಬಾರಿ ವ್ಯವಹಾರವಾದ ಪಂಡೇರು 1991 ಒರ್ಮಣೆ ಇಸುವಿಡು ಈ ನೂತನ ಕಲಾರೊಂದ ಪಣ್ಪಣ ಪುದರ್ಡು ಮುಲ್ಪದೊಂಜಿ ಬಾಡಿಗೆದ ರೋಮುಡು ಎಂಕಲ್ನ ಹಿರಿಯ ಕುಲ ಮಾತ ಸೇರಿದು ಈ ಒಂಜಿ ನೇನು ಸ್ಥಾಪನೆ ಆಂಡು ನೆತ್ತ ಉದ್ದೇಶ ಇಂಚಿನ ಇತ್ತಿನ ಪಂಡ 50 ವರ್ಷಕ್ಕೂ ದುಂಬು ಈ ಭಾಗ ಒಂಜಿ ಕುಗ್ರಾಮದ ಲೆಕ್ಕ ಇತ್ತನು ಒಂಜಿ ಕರೆಂಟ್ ವ್ಯವಸ್ಥೆ ಇಜ್ಜಾಡು ಮಾರ್ಗ ವ್ಯವಸ್ಥೆ ಇಜ್ಜಾಡು ಬಸ್ಸು ವ್ಯವಸ್ಥೆ ಇಜ್ಜಾಡು ಪರ್ಪುಣ ನೀರಿಗೆ ವ್ಯವಸ್ಥೆ ಇಜ್ಜಾಡು ಬೇತೆ ಬೇತೆ ರೀತಿದ ಈ ಒಂಜಿ ಮೂಲ ಸೌಕರ್ಯಡು ವಂಚಿತ ಆದುಪ್ಪುರಂಚಿನ ಪೊರ್ತುಡು ನಮ್ಮ ಹಿರಿಯ ಕುಲ ಮಾತೊಮ್ಮಟ್ಟಿಗೆ ಸೇರಿದು ಈ ಒಂಜಿ ನೂತನ ಕಲಾರೊಂದು ಸ್ಥಾಪನೆ ಮಲ್ತದು ಆರಂಭಡು ಮೂಲ ದಾದ ಮಲ್ತಂದು ಪಂಡ ಈ ಭಾಗಡು ಹೆಚ್ಚಿನ ಬೆನ್ಪಿನ ವರ್ಗದ ಜನಕುಲೆ ಇತ್ತಿನದವರ ಅಕ್ಲೆಗೆ ಅಕ್ಷರಾಭ್ಯಾಸ ಸರಿ ಇಜ್ಜ ಅಂದಿರದವರ ಸುರೂಟ್ ಅಕ್ಲೆಗೆ ಅಕ್ಷರಾಭ್ಯಾಸ ಕಲ್ಪೋಡು ಒಂಜಿ ಮನುಷ್ಯನ ಕತ್ತಲಿಡ್ದು ಬುಲ್ಪದ ಜಾಗೆ ಬರಡು ನಾಡ ಆಯನ ಕಣ್ಣು ಶೂಗ್ರವಾದ ತೂವಡು ನಾಡ ಆಗ ಅಕ್ಷರದ ಅಭ್ಯಾಸ ಮುಖ್ಯ ಪಣ್ಪಣ ಉದ್ದೇಶ ಹೊಂದಿದ್ದು ರಾತ್ರಿ ಶಾಲೆನ ಆರಂಭನ ಮಲ್ತದು ಐತೊಟ್ಟಿಗಿನ ಅಕ್ಲಿಗೆ ದೈಹಿಕವಾದ ಗಟ್ಟಿಯರಿಗೆ ವ್ಯಾಯಾಮ ಶಾಲೆ ಐತೊಟ್ಟಿಗಿನ ಸಮಾಜದ ಕೆಲಸ ಮಲ್ಪರೆ ಶ್ರಮದಾನದ ಮೂಲಕ ಬೇತೆ ಬೇತೆ ರೀತಿಯ ತಿಳುವಳಿಕೆಯನ್ನು ಕೊರ್ದು ಈ ಒಂಜಿ ನೂತನ ಕಲಾರೊಂದ ಬೆಳವಣಿಗೆ ಒಂದು ಪೊರ್ತುಡೆ ಕೆಲವೇ ವರ್ಷದ ಉಲಾಯ್ಡು ಅವೇನು ನೆಹರು ಯುವ ಕೇಂದ್ರಗೂ ರಿಜಿಸ್ಟರ್ ಮಲ್ತಿದ್ದು 300 ಯುವಕ ಮಂಡಲ ಪಣಪಿನ ಪುನರ್ನಾಮಕರಣ ಈ ಯುವಕ ಮಂಡಲ ನಡತೊಂದು ಬತ್ತನು ಬಂದಲೆ ಯುವಕ ಮಂಡಲದ ಉದ್ದೇಶ ಒಂಜೆ ಈ ಪರಿಸರದ ಜನಕುಲ್ಯನ ಸಮಸ್ಯೆಗೆ ಸ್ಪಂದನ ಕೊರಡು ಅವು ಕಷ್ಟದ ಕೆಲಸ ಆದಪ್ಪು ಸುಖದ ಕೆಲಸ ಆದಪ್ಪು ಒವ್ವೇ ರೀತಿಯ ಕಾರ್ಯಕ್ರಮಟ್ಟು ಭಾಗವಹಿಸಿದೆ ಐನು ಮಾತ ಯಶಸ್ವಿ ರೀತಿ ನಡೆಪೇರೆ ಯುವಕ ಮಂಡಲ ಸಂಪೂರ್ಣ ತನ್ನನ್ನು ತೊಡಗಿಸಿಕೊಳ್ಳೋಡು ಪಣ್ಪಣ ರೀತಿಯ ವಿಚಾರಡು ತಿಳುವಳಿಕೆಯನ್ನು ಕೊರದು ಬೇತೆ ಬೇತೆ ರೀತಿಯ ಸಮಾಜಮುಖಿ ಕೆಲಸಲೇನು ಯುವಕ ಮಂಡಲದ ಮಲ್ಪೆರೆ ಸಾಧ್ಯ ಆತನು ನಮ್ಮ ಅಧ್ಯಕ್ಷರು ಪಂಡೇರು ಅವು ಆನೆ 24 ಮಣಿ ಸಿಡಿದು ಇನ್ನು 55 ವರ್ಷ ಮುಟ್ಟಲ್ಲ ಈ ಯುವಕ ಮಂಡಲದ ಸ್ವಂತ ಕಟ್ಟಡ ಆದಪ್ಪು ಯುವಕ ಮಂಡಲ ಟೈಲರಿಂಗ್ ಕ್ಲಾಸ್ ಆದಪ್ಪು ಆರೋಗ್ಯ ಶಿಬಿರ ಆದಪ್ಪು ಕಾನೂನು ಶಿಬಿರ ಆದಪ್ಪು ಸಾಮಾಜಿಕ ತಿಳುವಳಿಕೆ ಆದಪ್ಪು ಬೇತೆ ಬೇತೆ ರೀತಿ ಈ ಒಂಜಿ ಜನಕುಲೆಗೆ ಅಕ್ಕಲ್ನ ಸರ್ಕಾರ ತಿಕ್ಕುಲಂಚಿನ ಸವಲತ್ತನ್ನು ಪಡೆಯೋಣ ಇಂಚ ಪಡೆಯೋಡು ವಾರೀತಿಡು ಪಡೆಯೋಡು ವಾರೀತಿಡು ಅರ್ಜಿ ಬರೆಯೋಡು ಓಲ ಅರ್ಜಿ ಬರೆಯೋಡು ಓಡೆಗದ್ದೆಯನ್ನು ಮುಟ್ಟೋಡು ಪಣಪರಿತ ಮಾತಾರಿತ ತಿಳುವಳಿಕೆಯನ್ನು ಕೊರ್ದು
ಇನ್ನು ಕನ್ನಡ ರಾಜ್ಯೋತ್ಸವ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿನ ಈ ಯುವಕ ಮಂಡಲ ಪಡೆಯರೆ ಸಾಧ್ಯ ಆತಂದಾಂಡ ಈ 300 ಗ್ರಾಮ ಪೆರ್ಮಣ್ಣೂರು ಗ್ರಾಮ ಸೋಮೇಶ್ವರ ಗ್ರಾಮ ಅಮ್ಲಮುಗೇರಿ ಗ್ರಾಮ ಬೇತೆ ಈ ಗ್ರಾಮದ ಸರ್ವ ಜನಕುಲಲ ತನು ಮಣ್ಣ ದನ ಈ ಸಾಕಾರಡು ಇನಿ ಯುವಕ ಮಂಡಲ 55 ವರ್ಷ ನಡಪಾಯರ ಸಾಧ್ಯ ಆತನು ಈ ಪ್ರಶಸ್ತಿ ತಿಕ್ಕರೆ ಸಾಧ್ಯ ಆತನು ಮಾತಾ ಸಂದೋಡಾಯಿನಿ ಈ ಕೆಲವು ಸುತ್ತಮುತ್ತಲ 300 ಬಕ ಸುತ್ತಮುತ್ತಲ ಗ್ರಾಮದ ಸರ್ವ ಜನಕುಲಲ ಬೆಂಬಲಡು ಸಾಕಾರಡು ಯುವಕ ಮಂಡಲ ದುಂಬುಪಾಯರ ಸಾಧ್ಯ ಆತನು ಅಂಚಾತಿ ಪ್ರಶಸ್ತಿ ಸರ್ವ ಜನಕುಲ ಸಂದೋಡಾಯನ ಪ್ರಶಸ್ತಿ ಪಣ್ಪರಿತಿಡು ನಿಗಲ್ದ ಪಣ್ಣೊಂದು ಇತ್ತೆ ಪಾತ್ರನಾಗ ಪಂಡೇರು ನಮ್ಮ ನಿರ್ದೇಶಕರು ಯುವಕ ಮಂಡಲದ ಇತ್ತೆ ಮದಿಮೆದ ಇಲ್ಲಿ ನಾಟಕ ನಡಪೆರಂಡು ಯುವಕ ಮಂಡಲ ಬೇತೆ ರೀತಿಯ ಕ್ರೀಡೆ ಅಂಚನೆ ಬೇತೆ ಸಮಾಜ ಸೇವೆಯನ್ನು ಮಲ್ಪನೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಲ್ತೊಂದಿತ್ತು ಅಪಕ ಯುವಕ ಮಂಡಲದ ಸದಸ್ಯರೇ ಒಂಜಿ ಕಥೆನ ಕೊಂಡ್ಬತ್ತು ನಾಟಕದ ಕಥೆನ ಕೊಂಡ್ಬತ್ತದು ಯುವಕ ಮಂಡಲದ ಸದಸ್ಯರೇ ಅಭಿನಯ ಮಲ್ತದು ಈ ಒಂಜಿ ಯುವಕ ಮಂಡಲದ ನಾಟಕ ಆಣಿರ್ದಿನಿ ಮುಟ್ಟ ಆವೊಂದುಂಡು ಈ ಒಂಜಿ ಯುವಕ ಮಂಡಲ ಬಾಲವಾಡಿರ್ದಿಂಚಿ ಆರಂಭದ ಬತ್ತಿನಂಚಿನ ಯುವಕರು ಇನ್ನು ದಕ್ಷಿಣ ಜಿಲ್ಲೆಡೆ ಮಲ್ಲ ರೀತಿಯ ಕಲಾವಿದರಾದ ಯುವಕ ಮಂಡಲ ಅಕ್ಕಲಿನ ತಯಾರು ಮಲ್ತದ ಕೊರ್ತುನು ಪಣ್ಪ ರೀತಿಯ ಬಾರಿ ಸಂತೋಷ ನಿಕ್ಲೆ ಪಂಡೋದಿಲ್ಲ ಅಂಚಿನ ಐತೊಟ್ಟಿಗೆ ಸ್ಥಳೀಯ ಪ್ರತಿಭೆಗೆ ಇನ್ನು ಸ್ಥಳೀಯ ಪ್ರತಿಭೆದ ಅಕ್ಕಲ್ಡ ಪ್ರತಿಭೆಲು ಒಪ್ಪುಡು ಆ ಪ್ರತಿಭೆలను ಪ್ರದರ್ಶನ ಮಲ್ಪಡಂಚಿನ ಸರಿಯಾದ ವೇದಿಕೆ ಬೋಡು ಆ ವೇದಿಕೆಯನ್ನು ಕಲ್ಪದು ಇನ್ನು ನಮ್ಮ ಪ್ರದೇಶದ ಬೇತೆ ಪ್ರತಿಭೆಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಭಾಗವಹಿಸುವಂಚಿನ ವ್ಯವಸ್ಥೆನ ಯುವಕ ಮಂಡಲ ಮಲ್ತುಕೊರ್ತುಡು ದುಮ್ಮದ ದಿನಕುಲಡೆ ಈ ಯುವಕ ಮಂಡಲ ಬೇತೆ ರೀತಿಯ ಪ್ರಶಸ್ತಿನ ಪಡೆಯೊಡ್ದಾಂಡ ನಿಖಲ್ನ ಮಾತಾ ರೀತಿಯಲ್ಲ ಐಕ ಮಾರ್ಗದರ್ಶನ ಐಕ ಸೂಚನೆ ಐಕ ಮಾತಾ ರೀತಿಯಲ್ಲ ನಿಖಲ್ನ ಸಹಕಾರವನ್ನು ಕೊರಡು ಯುವಕ ಮಂಡಲ ದುಂಬದ ನೋಡ್ಕೊಂಡು ಈ ಸಮಾಜಡು ಮಲ್ಲ ರೀತಿಯ ಕೆಲಸ ಮಲ್ಪರೆ ನಿಖಲ್ನ ಸಂಪೂರ್ಣ ಐಕ ಮಾರ್ಗ ಸೂಚನೆ ಬೋರ್ಡು ಪಂಡ್ ರೀತಿ ಪಂಡದ ಸಮಯದ ಅಭಾವರ್ದಾದ ಯಾನು ಒಂಚೂರು ಪಾತ್ರವನ್ನು ಉಂತವೆ ಪಂಡ್ ರೀತಿ ಪಂಡದ ಈ ಅವಕಾಶಗಾದ ಮಾತೆರೆಗಳ ಒಂದನ್ನು ಸಲ್ಲಿಸದು ಎನ್ನ ಪಾತ್ರ ಉಂತವೆ ಸಮರ್ಪಣೆ ಕಾರ್ಯಕ್ರಮ ನಡಪೆರಂಡು ನಾಟಕ ರಚನೆ ಮಲ್ತಿನ ದಿನಕರ್ ಭಂಡಾರಿ ಕಣಂಜಾರು ಮೇರು ವೇದಿಕೆಗೆ ಬರಡೊಂದು ಕೇಳುವುದಿಲ್ಲ ಧನ್ಯವಾದ ದಿನಕರ್ ಭಂಡಾರಿ ಮೇರೆಗೆ ಅಂಜಲಿ ನನ್ನದು ಮುಗ್ಗು ಪ್ರಶಾಂತ್ ಸಿ.ಕೆ ಮೇರ್ಲ ಒಂಜಿ ಸ್ಮರಣಿಕೆ ಅಂತ ನೋಡ ಬಣ್ಣದ ಕೇಳೋದಿಲ್ಲ ಅತಿಥಿ ಕಲಾವಿದರಾದ ಭಾಗವಹಿಸ ಲೋಕೇಶ್ ಕುಲಾಲ್, ಧನ್ಯವಾದ ಅಂಚನೆ ನಿತಿನ್ ಕೊಲ್ಯ ಮೇರ್ಲ ವೇದಿಕೆ ಬರೋದಕ್ಕೆ ಅದನ್ನೆಲ್ಲ ಮೇರ್ಲ ಅತಿಥಿಲ ಹಿಡ್ದು ಈ ಸ್ಮರಣಿಕೆ ತೇತ ನೋಡ ಬಣ್ಣದಕ್ಕೆ ಅನ್ನೋದಿಲ್ಲ ಅಂಚನೆ ಕಿಶನ್ ಮಂಗಳಾದೇವಿ ಮೇರ್ಲ ವೇದಿಕೆಗೆ ಬರಡು ಐದು ಪಕ್ಕ ನವೀನ್ ಪಿಲಾರ್ ಅಂಚನೆ ವಿಕಾಸ್ ಕುತ್ತಾರ್ ಗುರುದತ್ ಧನ್ಯವಾದ ನವೀನ್ ಪಿಲಾರ್ ಅಂಚನೆ ವಿಕಾಸ್ ಕುತ್ತಾರ್ ಮೇರ್ಲ ಬರಡು ಕೇಳೋದಿಲ್ಲ ಅಂಚನೆ ಗುರುದತ್
ಅಂಚನೆ ಕುಮಾರಿ ಜೀವಿತ ಮೇರ್ಲ ವೇದಿಕೆ ಬರೋದು ಕೇರನುಲ್ಲ. ಅಂಚನೆ ಸಂಗೀತ ನಿರ್ದೇಶಕರು ಜ್ಞಾನೇಶ್ ಶೆಟ್ಟಿ ಮೇರ್ಲ ವೇದಿಕೆಗೆ ಬರ್ತದೆ. ಅಂಚನೆ ದೀಪಾಲಂಕಾರ ಮಲ್ತಿನ ಜಗದೀಶ್ ಸೋನು ಎಲೆಕ್ಟ್ರಿಕಲ್ಸ್ ಮೇರ್ಲ ವೇದಿಕೆಗೆ ಬರ್ತದೆ. ಸ್ಮರಣಿಕೆ ದೇತೊಂದು ಕೇರಂದುಲ್ಲ. ಅಂಚನೆ ರಂಗಮಂದಿರದ ಬೇಲೆ ಮಲ್ತಿನ ಲೋಕೇಶ್ ಕುತ್ತಾರ್ ಮೇರ್ಲ ವೇದಿಕೆ ಬರ್ತದೆ. ಸ್ಮರಣಿಕೆ ದೇತ ನೋಡೋದಕ್ಕೆ ಏನಲ್ಲ. ಧನ್ಯವಾದ. ಗೌರವ ಸಮರ್ಪಣಾ ಕಾರ್ಯಕ್ರಮ ಮಲ್ತಿನ ಮಾತಾ ಅತಿಥಿಗಳಿಗೆಲ್ಲ ಧನ್ಯವಾದ ಕೊರತು ಕಡೆ ಕಾದಿದ್ದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ 300 ಯುವಕ ಮಂಡಲದ 56ನೆಯ ವಾರ್ಷಿಕೋತ್ಸವ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂದೆ ಇರುವಂತಹ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಒಂದು ಮಾತಿದೆ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಆ ಮಾತನ್ನೇ ನಾವು ವಿಸ್ತರಿಸಿ ಹೀಗೆ ಹೇಳ್ಬೋದು, ಸಂಘ ಸಂಸ್ಥೆ ಕಟ್ಟಿ ನೋಡು, ಅದನ್ನು ಮುನ್ನಡೆಸಿ ನೋಡು ಅಂತ. ಯಾಕೆಂತೇಳಿದರೆ, ಒಂದು ಸಂಘ ಸಂಸ್ಥೆಯನ್ನು ಸ್ಥಾಪಿಸಿ ಅದನ್ನು 56 ವರ್ಷಗಳ ಕಾಲ ಮುನ್ನಡೆಸಿ ಜಿಲ್ಲಾ ರಾಜ್ಯ ಪ್ರಶಸ್ತಿ ಪಡೆದು ಅನೇಕ ಸಮಾಜಪರ ಕಾರ್ಯಕ್ರಮಗಳು, ಈಗಾಗಲೇ ಅವರು ಲಿಸ್ಟ್ ಮಾಡಿದರು ಏನೆಲ್ಲ ಸಮಾಜಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅಂತ ಹೇಳಿ. ನಿಜಕ್ಕೂ ಅದೊಂಥರ ಇಂಪ್ರೆಸಿವ್. ಅಷ್ಟೊಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸೋದು ಅದೊಂದು ಚಿಕ್ಕ ಕೆಲಸವಲ್ಲ, ಅದೊಂದು ದೊಡ್ಡ ಸಾಧನೆ ಅಂತಲೇ ನಾನು ಹೇಳ್ತೀನಿ. ಹಾಗಾಗಿ ಈ 300 ಯುವಕ ಮಂಡಲದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಗೌರವ ಸಲಹೆಗಾರರು ಮತ್ತು ಸರ್ವ ಸದಸ್ಯರಿಗೆ ನಾನು ನನ್ನ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡುತ್ತೇನೆ. ಈ ವೇದಿಕೆ ಕೇವಲ ಒಂದು ಸಭಾ ಕಾರ್ಯಕ್ರಮ ಮಾತ್ರವಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯೂ ಹೌದು. ಒಂದು ವಿದ್ಯಾರ್ಥಿಗೆ ಅಥವಾ ಯಾವುದೇ ಯುವಜನತೆಗೆ ಅಂತ ಹೇಳಿದರೆ, ವಿದ್ಯಾರ್ಥಿಗೆ ವಿದ್ಯೆಯ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಅಷ್ಟೇ ಅಗತ್ಯ. ಅದಕ್ಕೆ ಅಂತ ಅನಿಸುತ್ತೆ ನಮ್ಮ ಹಿರಿಯರು ಸರಸ್ವತಿ ದೇವಿಯ ಪರಿಕಲ್ಪನೆಯನ್ನು ಹೇಗೆ ಮಾಡಿದ್ದಾರೆ, ಸರಸ್ವತಿ ದೇವಿಯ ಕಲ್ಪನೆಯನ್ನು ಹೇಗೆ ಮಾಡಿದ್ದಾರೆ ಅಂತೇಳಿದರೆ, ಸರಸ್ವತಿ ವಿಗ್ರಹದಲ್ಲಿ ಒಂದು ಕೈಯಲ್ಲಿ ಜಪಮಾಲೆ ಇದೆ, ಇನ್ನೊಂದು ಕೈಯಲ್ಲಿ ಪುಸ್ತಕ ಇದೆ, ಆದರೆ ಮತ್ತೆರಡು ಕೈಗಳಲ್ಲಿ ವೀಣೆ ಇದೆ. ಇದು ನಮ್ಮ ಹಿರಿಯರು ವಿದ್ಯಾರ್ಥಿಗಳಿಗೆ ವಿದ್ಯೆಯ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಅತ್ಯವಶ್ಯಕ ಎನ್ನುವುದನ್ನು ಸಾಂಕೇತಿಕವಾಗಿ ತೋರಿಸಿದ್ದಾರೆ. ಇತ್ತೀಚೆಗೆ ಅನುಷ್ಠಾನಗೊಂಡಿರುವಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ ನಿಮಗೆಲ್ಲರಿಗೂ ಗೊತ್ತಿದೆ, 2020ರಲ್ಲಿ ಅನುಷ್ಠಾನಗೊಂಡಿತು. ಅದರಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳು ಹಾಗೂ ಸಾಮಾಜಿಕ ಚಟುವಟಿಕೆಗಳು ತುಂಬ ಮುಖ್ಯ. ಇವೆಲ್ಲವನ್ನು ಪಠ್ಯದ ಜೊತೆಗೆ ಮಿಳಿತಗೊಂಡಿಸಿದ್ದಾರೆ. ಅದನ್ನು ಪಠ್ಯೇತರ ಅಂತ ತಿಳಿದುಕೊಳ್ಳದೆ ಪಠ್ಯದ ಜೊತೆಗೆಯೇ ವಿದ್ಯಾರ್ಥಿಗಳು ಮೌಲ್ಯ ಶಿಕ್ಷಣದ ಜೊತೆ ಕಲಿಯುವಂಥ ವ್ಯವಸ್ಥೆಯನ್ನು ಮಾಡಿರೋದು ನಮಗೆಲ್ಲ ತಿಳಿದಿದೆ. ಇದಕ್ಕೆ ಪೂರಕ ಆಗುವಂತೆಯೇ ಖ್ಯಾತ ಕವಿಗಳಾದ ಶ್ರೀ ಜಿ ವಿ ಗುಂಡಪ್ಪನವರು, ನಿಮಗೆಲ್ಲ ಗೊತ್ತಿದೆ ಮಂಕುತಿಮ್ಮನ ಕಗ್ಗ, ಅದರಲ್ಲಿ ಅವರು ಹೇಳ್ತಾರೆ, ಪುಸ್ತಕದಿಂದ ದೊರೆತ ಅರಿವು
ಮಸ್ತಕದಲ್ಲಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆವ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಅಂತ ಹೇಳ್ತಾರೆ. ಈ ಮಾತಿನ ಅರ್ಥ, ಪುಸ್ತಕದಿಂದ ನಮಗೆ ಏನು ಜ್ಞಾನ ದೊರಕುತ್ತದೆಯೋ ಅದೊಂದು ಕಿರೀಟ ಇದ್ದಂತೆ, ಅದು ನಮಗೆ ಗೌರವ ಕೊಡುತ್ತೆ, ಅದೊಂದು ಕಿರೀಟ ಇದ್ದಂತೆ. ಆದರೆ ಅದು ನಮ್ಮ ಪಾರ್ಟ್ ಆಫ್ ಬಾಡಿ ಅಲ್ಲ. ಆದರೆ ಅನುಭವದಿಂದ ನೀವು ಏನು ಶಿಕ್ಷಣ ಪಡೆಯುತ್ತೀರೋ, ಎಲ್ಲ ಸಾಂಸ್ಕೃತಿಕ ಇರ್ಬೋದು, ಸಾಮಾಜಿಕ ಚಟುವಟಿಕೆಗಳಿರ್ಬೋದು, ಅನುಭವದಿಂದ ದೊರೆತಂಥ ಶಿಕ್ಷಣ ಅದು ಈ ಹೂವಿನ ಗಿಡದಲ್ಲಿ ಹೂವಾದಂತೆ. ಅಂದರೆ ಅದು ನಮ್ಮಲ್ಲಿ ಅಂತರ್ಗತವಾಗಿರುತ್ತದೆ. ನಮ್ಮಲ್ಲಿ ಅಂತರ್ಗತವಾಗಿರುವುದರಿಂದ ನಮಗೆ ಅದು ಮರೆತು ಹೋಗುವುದಿಲ್ಲ, ಯಾವಾಗಲೂ ಅದು ನಮ್ಮನ್ನೊಂದು ಮುನ್ನಡೆಸ್ತಾ ಇರ್ತದೆ. ಇಲ್ಲಿ ನಾನು ಇನ್ವಿಟೇಷನಲ್ಲಿ ನೋಡಿದೆ, ಜಾನಪದ ನೃತ್ಯ ಕೂಡ ಇದೆ ಅಂತ ಅದರಲ್ಲಿ ಇತ್ತು. ನೀವು ನಿಮ್ಮ ಮಕ್ಕಳಿಗೆ ಹೆಚ್ಚು ಹೆಚ್ಚು ಜಾನಪದ ನೃತ್ಯಗಳನ್ನು ಮಾಡಲು ಪ್ರೋತ್ಸಾಹ ಕೊಡಬೇಕು. ಯಾಕೆ ಅಂತೇಳಿದರೆ ಅದೊಂಥರ ವೈಶಿಷ್ಟ್ಯಮಯವಾದಂತಹ ಒಂದು ಕಲಾ ಪ್ರಕಾರ. ಜಾನಪದ ನೃತ್ಯ ಅಂದರೆ ಏನು? ಅದೊಂದು ಸಮುದಾಯದ ಜೀವಾಳ. ನಮ್ಮ ಹಿಂದಿನ ತಲೆಮಾರಿನವರು ಹಿಂದಿನ ಕಾಲಘಟ್ಟದಲ್ಲಿ ಅವರ ಆಚಾರ ವಿಚಾರಗಳು ಏನಿತ್ತು, ಅವರ ಉಡುಗೆ ತೊಡುಗೆ ಏನಿತ್ತು, ಅವರ ಸಂಪ್ರದಾಯ ಸಂಸ್ಕೃತಿ ಹೇಗಿತ್ತು, ಅವರ ಸಾಮಾಜಿಕ ಪದ್ಧತಿಗಳು ಏನಿತ್ತು, ಇವನ್ನು ತಿಳಿಸುವುದೇ ಈ ಜಾನಪದ ನೃತ್ಯಗಳು. ಒಂದೇ ವೇದಿಕೆಯಲ್ಲಿ ಅನೇಕ ಜಾನಪದ, ಅನೇಕ ಸಮುದಾಯಗಳ ಜಾನಪದ, ಅನೇಕ ಪ್ರದೇಶಗಳ ಜಾನಪದ ನೃತ್ಯಗಳನ್ನು ನೀವು ನೋಡುವಾಗ ನಮಗೆಲ್ಲ ನಮ್ಮ ಸಂಸ್ಕೃತಿಯ ಒಂದು ವೈವಿಧ್ಯತೆಯ ಭವ್ಯತೆಯ ಒಂದು ಅನುಭವವಾಗುತ್ತದೆ. ಮಾತ್ರವಲ್ಲ, ಆ ವೈವಿಧ್ಯತೆಯಲ್ಲಿ ಕೂಡ ಒಂದು ರೀತಿಯ ಏಕತೆಯನ್ನು ನಾವು ನೋಡ್ಬೋದು. ಈ ಸಂಘಟನೆಗಳು, ಈ ಸಮಾಜಪರ ಕಾರ್ಯಗಳು ನಮಗೊಂದು ತಂಡದಲ್ಲಿ ಹೇಗೆ ಕೆಲಸ ಮಾಡುವುದನ್ನೋದನ್ನು ಹೇಳಿಕೊಡ್ತವೆ. ನಮಗೆ ಯುವಜನತೆಗೆ, ನಮ್ಮ ಮುಂದಿನ ಪೀಳಿಗೆಗೆ ಒಂದು ತಂಡದಲ್ಲಿ ಕೆಲಸ ಮಾಡಲು ಯಾವ ರೀತಿಯ ಶಿಸ್ತು, ಯಾವ ರೀತಿಯ ಒಂದು ತಾಳ್ಮೆ, ಯಾವ ರೀತಿಯ ಒಂದು ಸಹಬಾಳ್ವೆ ಇರಬೇಕು ಅನ್ನೋದನ್ನು ಅದು ನಮಗೆ ಹೇಳಿಕೊಡ್ತದೆ. ಇದು ನಮಗೆ ಸಮಾಜದಲ್ಲಿ ಬದುಕಲು ತುಂಬ ಮುಖ್ಯ. ಯಾಕೆ ಅಂತ ಹೇಳಿದರೆ, ನಿಮಗೆಲ್ಲರಿಗೂ ತಿಳಿದಿದೆ, ಮಾನವ ಸಮಾಜ ಜೀವಿ. ನಮಗೆ ಒಂದು ಕಾಡಲ್ಲಿ ಹೋಗಿ ನಾವು ಒಬ್ಬರೇ ಬದುಕ್ತೇವೆ ಅಂತ ಹೇಳಲಿಕ್ಕಾಗುತ್ತಾ? ನಮಗೆ ಒಬ್ಬೊಬ್ಬರಿಗೆ ಬದುಕಲಿಕ್ಕೆ ಸಾಧ್ಯ ಇದೆಯಾ? ನಮಗೆ ಬದುಕಬೇಕಾದ್ರೆ ಒಂದು ಶಾಂತಿ ನೆಮ್ಮದಿಯಿಂದ ಒಂದು ಕುಟುಂಬ ವ್ಯವಸ್ಥೆ ಬೇಕು, ನಮಗೊಂದು ಸಮುದಾಯ ಬೇಕು, ಒಂದು ವ್ಯವಸ್ಥಿತವಾದ ಸಾಮಾಜಿಕ ವ್ಯವಸ್ಥೆ ನಮಗೆ ಬೇಕು. ಅಂತಹ ಸಾಮಾಜಿಕ ವ್ಯವಸ್ಥೆ, ಒಂದು ಜವಾಬ್ದಾರಿಯುತ ನಾಗರಿಕರ, ಒಂದು ಸಾಮರಸ್ಯ ತುಂಬಿದ, ಒಂದು ಮಾನವೀಯತೆ ತುಂಬಿದ ಸಮಾಜದ ನಿರ್ಮಾಣ ಹೇಗೆ ಸಾಧ್ಯ? ಅದಕ್ಕೆ ನಮ್ಮ ಯುವಜನತೆ ಪಾತ್ರ ಅದರಲ್ಲಿ ತುಂಬ ಹಿರಿದು. ನಮ್ಮ ಯುವಜನತೆ ತಮ್ಮನ್ನು ತಾವು ಸಮಾಜಪರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ, ತಮ್ಮನ್ನು ತಾವು ಒಂದು ಸಂಘಟನೆಗಳಲ್ಲಿ ಸಮಾಜಪರವಾದ ಒಂದು ನಿಲುವನ್ನು ಹೊಂದಿದ್ದರೆ, ಅದರಿಂದ ಒಂದು ಜವಾಬ್ದಾರಿಯುತವಾದ ಸಮಾಜ ನಿರ್ಮಾಣ ಸಾಧ್ಯ. ಯುವಶಕ್ತಿಯೇ ನಾಡಿನ ಶಕ್ತಿ. ಈ ಯುವಶಕ್ತಿಯನ್ನು ಒಂದು ಮಾರ್ಗದ, ಅದಕ್ಕೊಂದು ರಚನಾತ್ಮಕ ಮತ್ತು ಕ್ರಿಯಾತ್ಮಕವಾದ ಒಂದು ಕಾರ್ಯಗಳಲ್ಲಿ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕಂತಾದರೆ ಒಂದು ಸಂಘಟನೆಯ ಅವಶ್ಯಕತೆ ಇದೆ. ಸೊ ಈ ನಿಟ್ಟಿನಲ್ಲಿ ನೋಡಿದರೆ ಈ ಯುವಕ ಮಂಡಲದಂಥ ಸಂಘಟನೆಗಳು ಪ್ರತಿ ಊರಿನಲ್ಲಿ ಸಹ ಅತ್ಯಗತ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನಮ್ಮ ಸಾಮಾಜಿಕ ವ್ಯವಸ್ಥೆ ಸಸ್ಟೇನ್ ಆಗಬೇಕಿದ್ರೆ ನಮಗೆ ಒಂದು ಬಲಿಷ್ಠ ಸರಕಾರದ ಅವಶ್ಯಕತೆ ಇದೆ. ಸೊ ಒಂದು ಬಲಿಷ್ಠ ಸರಕಾರದ ಅವಶ್ಯಕತೆ ನಮಗಿದೆ. ಈಗಾಗಲೇ ಅವರು ಹೇಳಿದರು, ಪ್ರಶಾಂತ್ ಅವರು ಹೇಳಿದರು, ಏನಂತೇಳಿದರೆ ಗಡಿಯಲ್ಲಿ ನಮ್ಮ ಯೋಧರು ನಮ್ಮ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ. ಒಂದು ಬಲಿಷ್ಠ ಸರ್ಕಾರ ಇದ್ದರೆ ನಮ್ಮ ಆಂತರಿಕ ಎಲ್ಲ ವ್ಯವಸ್ಥೆಗಳನ್ನು, ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಬಾಹ್ಯ ಸಮಸ್ಯೆಯನ್ನು ಸಹ ನಮಗೆ ಅಷ್ಟೇ ಬಲಿಷ್ಠವಾಗಿ ಪರಿಹರಿಸಲು ಸಾಧ್ಯವಿದೆ ಎನ್ನುವುದಕ್ಕೆ ಅದೊಂದು ಉದಾಹರಣೆ. ನಾವಿಂದು ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೀವಿ ಅಂತಾದರೆ, ನಮ್ಮ ಕುಟುಂಬದವರೊಂದಿಗೆ ಸಂತೋಷದಿಂದ ಚಿಂತೆ ಇಲ್ಲದೆ ನಾವು ನಿದ್ದೆ ಮಾಡ್ತಾ ಇದ್ದೀವಿ ಅಂತಾದರೆ, ಅದಕ್ಕೆ ಕಾರಣ ತಮ್ಮ ನಿದ್ದೆಯನ್ನು ತೊರೆದು ರಾತ್ರಿ ಇಡೀ ಜಾಗೃತರಾಗಿದ್ದು, ತಮ್ಮ ಕುಟುಂಬದಿಂದ ದೂರ ಇದ್ದು ನಮ್ಮ ಗಡಿಯನ್ನು ರಕ್ಷಣೆ ಮಾಡುವಂಥ ಯೋಧರು. ಹಾಗಾಗಿ ಅವರು ಹೇಳಿದಾಗೆ ನಾವೊಂದು ನಿಸ್ವಾರ್ಥದಿಂದ ಅವರ ಭದ್ರತೆಗೆ, ಅವರ ರಕ್ಷಣೆಗೆ, ಅವರ ಕುಟುಂಬದ ಹಿತಕ್ಕೆ
ಒಂದು ನಿಸ್ವಾರ್ಥ ಪ್ರಾರ್ಥನೆಯನ್ನು ಪ್ರತಿಯೊಬ್ಬರು ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ಹೇಗೆ ನಾವು ಒಂದು ದೀಪವನ್ನು ನಾವು ಹೊತ್ತಿಸಿದಾಗ ಅದು ಗಾಳಿಯಲ್ಲಿ ಆರಿ ಹೋಗುತ್ತದೆ ಅಂತೇಳಿ ನಾವು ಅದನ್ನು ಕೈ ಹಿಡಿದು ಹೇಗೆ ಹೀಗೆ ನಾವು ಅದನ್ನು ರಕ್ಷಣೆ ಮಾಡ್ತೇವೋ, ಅದೇ ರೀತಿ ಭಗವಂತ ನಮ್ಮ ಎಲ್ಲರೂ ಯೋಧರನ್ನು ಕೈಯಿಂದ ರಕ್ಷಣೆ ಮಾಡಲಿ ಅಂತ ಹೇಳಿ ನಾವು ಪ್ರಾರ್ಥಿಸೋಣ. ಸಮಾಜ ಸೇವೆ ಅಂತ ಈಗ ಅವರು ಹೇಳಿದ ಅಷ್ಟೊಂದು 56ನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ 300 ಯುವಕ ಮಂಡಲದವರು. ಎಷ್ಟೊಂದು ಸಮಾಜಪರ ಕಾರ್ಯಗಳನ್ನು ಅವರು 56 ವರ್ಷದಲ್ಲಿ ಮಾಡಿದ್ದಾರೆ. ಅವರು ಹೇಳಿದ ಲಿಸ್ಟ್ಗಿಂತಲೂ ಸಹ ಆ ಲಿಸ್ಟ್ ಇನ್ನೂ ದೊಡ್ಡದಿರ್ಬೋದು. ನನಗೆ ನಾನು ಕಾಲೇಜಲ್ಲಿರುವಾಗೆಲ್ಲ ಸ್ಟೂಡೆಂಟ್ ಆಗಿದ್ದಾಗ ನನಗೆ ತುಂಬ ಆಸಕ್ತಿ ಇತ್ತು ಇಂಥ ಸಮಾಜಪರ ಕಾರ್ಯಗಳಲ್ಲಿ ಭಾಗವಹಿಸಲು. ಸಂಘಟನೆಯಲ್ಲಿ ಎಲ್ಲ ನಾನು ಇರಲಿಲ್ಲ, ಆದರೆ ನಮ್ಮ ಕಾಲೇಜಲ್ಲಿ ನಾನು NSS ಅಲ್ಲಿದ್ದೆ. ನಾನು ಕಂಪ್ಯೂಟರ್ ಸೈನ್ಸಲ್ಲಿ PhD ಮಾಡಿದ್ರು ಸಹ. ನಾನು ಕಂಪ್ಯೂಟರ್ ಸೈನ್ಸಲ್ಲಿ PhD ಮಾಡಿ ಆಮೇಲೆ ನಾನು ಕಂಪ್ಯೂಟರ್ ಸೈನ್ಸಲ್ಲಿ ಪೋಸ್ಟ್ ಡಾಕ್ಟರೇಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಮಾಡಿದ್ದೇನೆ. ಹಾಗೆ ಮಾಡಿದರೂ ಸಹ ನನಗೆ ರಾಷ್ಟ್ರೀಯ ಸೇವೆ ಯೋಜನೆಯಲ್ಲಿ ತುಂಬ ಆಸಕ್ತಿ ಇತ್ತು. NSS ನಿಮಗೆ ಗೊತ್ತಿರ್ಬೋದು, ಅನೇಕ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೆವು, ಅನೇಕ ರಕ್ತದಾನ ಶಿಬಿರ ಮಾಡಿದ ಕಾರ್ಯಕ್ರಮ, 3 ವರ್ಷದ ಕಾರ್ಯಕ್ರಮ ಲಿಸ್ಟಿಗೆ ಅದೊಂದು ಲೆಕ್ಕವೇ ಇಲ್ಲ. ಯಾವಾಗಲೂ ರಾತ್ರಿ ಹಗಲು ಅದೇ ಚಿಂತೆ ಇತ್ತು. ಒಮ್ಮೆ ನೀವು ಸಮಾಜಪರ ಕಾರ್ಯಕ್ಕೆ ಇಳಿದರೆ ಯುವಕ ಮಂಡಲದವರಾಗಿ ಅದೇ ಇರ್ತದೆ ಮನಸ್ಸಲ್ಲಿ. ಹಾಗೆ ನನಗೆ NSS ಅಧಿಕಾರಿಯಾಗಿದ್ದು ನನಗೆ NSS ಅಲ್ಲಿ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಮತ್ತು ನನಗೆ ಒಂದು ಸಮಾಧಾನ ಇದೆ ನನ್ನ ಲೈಫ್ ಬಗ್ಗೆ. ಯಾಕೆ ಅಂತ ಹೇಳಿದರೆ ನಾನು ನನ್ನ ಸಮಾಜಕ್ಕೆ ಒಂದು ಚಿಕ್ಕ ಅಳಿಲು ಸೇವೆಯನ್ನು ಮಾಡಿದ್ದೇನಂತ ನನಗೆ ಒಂದು ಖುಷಿ ಇದೆ. ಕೆಲವರು ಕೇಳ್ತಾರೆ, ನಾನು ಗೃಹಿಣಿ, ನಾವು ಮನೆಯಲ್ಲಿ ಅಡುಗೆ ಮಾಡಿ ಮಕ್ಕಳನ್ನು ಸಾಕೋದಷ್ಟೇ ನಮ್ಮ ಕೆಲಸ, ಏನು ಹೇಳಿದರೂ ಮನೆಯಲ್ಲಿ ಹಿರಿಯರು ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾರೆ, ಹೇಗೆ ಸಮಾಜ ಸೇವೆ ಮಾಡ್ಬೋದಂತ. ನೀವು ಗೃಹಿಣಿ ಆಗಿದ್ದರೆ ಅದೇ ಒಂದು ದೊಡ್ಡ ಸಮಾಜ ಸೇವೆ. ನಾನು ಯಾಕೆ ಅಂತ ಹೇಳ್ತೀನಿ, ನಾವು ಕೆಲಸ ಮಾಡುವಾಗ ನಮಗೆ ಮನೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗಲ್ಲ, ನಮ್ಮ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ನಾವು ಸ್ಯಾಕ್ರಿಫೈಸ್ ಮಾಡ್ತೇವೆ, ರಾತ್ರಿ ಎಲ್ಲ ಕೂತ್ಕೊಂಡು ಮಕ್ಕಳ ಜೊತೆ ಅವರಿಗೆ ಕಲಿಸೋದೆಲ್ಲ ಮಾಡ್ತೀವಿ. ಆದರೆ ಗೃಹಿಣಿಯಾಗಿದ್ದರೆ ನೀವು ನಿಮ್ಮ ಮಕ್ಕಳನ್ನು ನೀವೊಂದು ಉತ್ತಮ ಶಿಕ್ಷಣ ನೀಡಿ ಅವರನ್ನೊಂದು ಒಳ್ಳೆಯ ದಾರಿಗೆ ನೀವು ಕರೆದೊಯ್ಯಬಹುದು. ನಮಗೀಗ ಏನು ಬೇಕಿದೆ ಅಂತ ಹೇಳಿದರೆ ದುಶ್ಚಟ ಮುಕ್ತ, ದ್ವೇಷ ಮುಕ್ತ ಸಮಾಜದ ಅವಶ್ಯಕತೆ ಇದೆ, ಸಾಮರಸ್ಯ ಸಮಾಜದ ಅವಶ್ಯಕತೆ ಇದೆ. ದುಶ್ಚಟ ಮುಕ್ತ ನಿಮಗೆ ಗೊತ್ತಿರ್ಬೋದು, ಈಗ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಅಲ್ಲಲ್ಲಿ ಎಲ್ಲ ಕಡೆ ಮಕ್ಕಳನ್ನು ಕೆಟ್ಟ ದಾರಿಗೆ ಎಳೆಯುವಂತಹ ಒಂದು ಸಿಸ್ಟಮೇ ಜಾಸ್ತಿ ಇದೆ. ಹಾಗಿರುವಾಗ ಗೃಹಿಣಿಯಾದವರು ಮಕ್ಕಳನ್ನು ಅವರಿಗೆ ಬುದ್ಧಿ ಹೇಳಿ, ಅಥವಾ ನಾವು ಎಲ್ಲರೂ ಸಹ ಕೆಲಸಕ್ಕೆ ಹೋಗುವವರಾಗಿರುವಾಗ ಎಲ್ಲರೂ ಸಹ ತಾಯಿಯಂದಿರ ಅದೊಂದು ಕರ್ತವ್ಯ, ಮಕ್ಕಳನ್ನು ಒಂದು ಒಳ್ಳೆಯ ದಾರಿಯಲ್ಲಿ ನಡೆಸಿಕೊಂಡು ಹೋಗೋದು. ಆ ಥರ ನಾವು ಸಮಾಜಕ್ಕೆ ಒಂದು ನಾಗರಿಕ, ಒಂದು ಜವಾಬ್ದಾರಿಯುತ ನಾಗರಿಕ, ಒಂದು ಉತ್ತಮ ಪ್ರಜೆಯನ್ನು ನೀಡಿದರೆ ಅದಕ್ಕಿಂತ ದೊಡ್ಡ ದೇಶ ಸೇವೆ ಬೇರೆ ಯಾವುದೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ 56 ವರ್ಷಗಳ ಕಾಲ ಸಮಾಜ ಸೇವೆ ಮಾಡುತ್ತಾ, ಅನೇಕ ಸಮಾಜಪರ ಕೆಲಸಗಳನ್ನು ಮಾಡುತ್ತಾ, ಸಮಾಜಕ್ಕೆ ನಮ್ಮ ಒಂದು ನಾಡಿಗೆ ಮಾದರಿಯಾಗಿರುವಂತಹ 300 ಯುವಕ ಮಂಡಲದವರನ್ನು ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ. ಮತ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಬಂದು ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಯುವಕ ಮಂಡಲವು ಇನ್ನೂ ಅನೇಕ ಸಮಾಜಪರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಸಂಘಟನೆ ಕೂಡ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಶತಮಾನೋತ್ಸವ ಆಚರಿಸುವಂತಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ನಾನು ಸಮರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇತ್ತೆ ಯಾಕಡೆ ಡ್ಯಾನ್ಸ್ ಮಲ್ಸಿನ ಜೋಕ್ಲೆಗೆ ಒಂಜಿ ಸ್ಮರಣಿಕೆ ಕೊರ್ಪಣ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮಾತಾ ಅತಿಥಿ ಗಣ್ಯರು ನಡಪಡ ಕೊರಬಾರ್ದು ವಿನಂತಿ ಮಲ್ಪುವೆ ಮತ್ತು ಬಲಗ ಮಕ್ಕಳು ಮಾತಾ ಜೋಕುಲು ವೇದಿಕೆಗೆ ಬರಬಾರ್ದು ವಿನಂತಿ ಮಲ್ಪುವೆ. ಮಮತಾ ಮತ್ತು ಬಲಗ
ಭಾರತಿ ಪಕ್ಕ ತಂಡ. ನನ್ನ ದೊಂಬಗು ಭಾರತಿ ಪಕ್ಕ ತಂಡ. ಅಭಿನಂದನೆಗಳು ದುವಿ ವಕ್ಕು ತಂಡ. ಈ ಕಾರ್ಯಕ್ರಮದ ಮುಗಿತದ ಲೇಸನು ಚುಕ್ಕಿದಿಯರ ಬರುಂದುಲೇರು ಏಕಮಂಡಲದ ಕಾರ್ಯಕಾರಿ ಸಮಿತಿ ಸದಸ್ಯರಾಯಿನಂಚಿನ ಜಯ ದೇಸೋಡಿ ಮೇರೆಡ್ದು 300 ಯುವಕ ಮಂಡಲ ನೆತ್ತ 56ನೇ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀಮತಿ ಡಾಕ್ಟರ್ ಭಾರತಿಗಟ್ಟಿ ಪಿಲಾರು, ಸಹಾಯಕ ಪ್ರಾಧ್ಯಾಪಕರು, ಕಂಪ್ಯೂಟರ್ ಸೈನ್ಸ್ ವಿಭಾಗ, ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಮೇರೆಗೆ ಯುವಕ ಮಂಡಲ ಅಂಚನೆ ಮಾತೇರ್ನಲ ಪರವಾದ ಧನ್ಯವಾದಕರೋದಿಲ್ಲ. ಅಂಚನೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಲ್ತಿನ ಹರೀಶ್ ಶೆಟ್ಟಿ ಮೆರೆಗಿಲ ಯುವಕ ಮಂಡಲದ ಪರವಾದ ಧನ್ಯವಾದಕರೋದಿಲ್ಲ. ಅಂಚನೆ ವೇದಿಕೆಡಿತ್ತಿನ ಬೊಕೊಂಜಿ ಅತಿಥಿ ಶ್ರೀ ಗಣೇಶ್ ಶೆಟ್ಟಿ ಅಂತಾಯ ಮೆರೆಗಿಲ ಯುವಕ ಮಂಡಲದ ಪರವಾದ ಧನ್ಯವಾದಕರೋದಿಲ್ಲ. ಅಂಚನೆ ನನಂಜಿ ಅತಿಥಿ ಶ್ರೀ ಪ್ರಶಾಂತ್ ಸಿ.ಕೆ ಮೆರೆಗಿಲ ಯುವಕ ಮಂಡಲದ ಪರವಾದ ಧನ್ಯವಾದಕರೋದಿಲ್ಲ. ಅಂಚನೆ ವೇದಿಕೆಡಿತ್ತಿನ ಗೌರವ ಸಲಹೆಗಾರನ ಕೃಷ್ಣಪ್ಪ ಸಾಲ್ಯಾನ್ ಮೆರೆಗಿಲ ಯುವಕ ಮಂಡಲದ ಪರವಾದ ಧನ್ಯವಾದಕರೋದಿಲ್ಲ. ಅಂಚನೆ ಯುವಕ ಮಂಡಲದ ಅಧ್ಯಕ್ಷರಾಯಿನ ಹರೀಶ್ ಮುಂಡಲಿ ಮೆರೆಗಿಲ ಯುವಕ ಮಂಡಲದ ಪರವಾದ ಧನ್ಯವಾದಕರೋದಿಲ್ಲ. ಅಂಚನೆ ಯುವಕ ಮಂಡಲದ ಗೌರವಾಧ್ಯಕ್ಷರಾಯಿನ ಶಶೀಂದ್ರ ಕುಕ್ಯಾನ್ ಮೆರೆಗಿಲ ಯುವಕ ಮಂಡಲದ ಪರವಾದ ಧನ್ಯವಾದಕರೋದಿಲ್ಲ. ಅಂಚನೆ ಈ ಕಾರ್ಯಕ್ರಮದ ಛಾಯಾಗ್ರಾಹಕರ ಹರನ್ ಸ್ಟುಡಿಯೋ ಮೆರೆಗಿಲ ಯುವಕ ಮಂಡಲದ ಪರವಾದ ಧನ್ಯವಾದಕರೋದಿಲ್ಲ. ಅಂಚನೆ ಟಿವಿ ಮಾಧ್ಯಮದವರಿಗೆ ಅಂಚನೆ ಧ್ವನಿ ಬೊಕ್ಕ ಬಲ್ಪು ಕೊರ್ನ ಸೋನು ಎಲೆಕ್ಟ್ರಿಕಲ್ಸ್ ಮೆರೆಗಿಲ ಯುವಕ ಮಂಡಲ ಪರವಾದ ಧನ್ಯವಾದ ಕೊರ್ದು ಈ ಕಾರ್ಯಕ್ರಮವನ್ನು ಮುಗಿತೋದಿಲ್ಲ.